हरे हरे, हरे राम 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 हरे हरे। हरे कृष्ण माताजी। हरे कृष्ण। हरे कृष्ण। हरे कृष्ण माताजी। ಹೇಳ ಮಾತಾಜಿ. ಹೇಳಿ, ಸ್ಟಾರ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಪ್ರಾತಃ ಕಾಲದೊಳಿದ್ದು ಪಾರ್ಥ ಸಾರಥಿ ಎಂದು, ಪ್ರಾತಃ ಕಾಲದೊಳಿದ್ದು ಪಾರ್ಥ ಸಾರಥಿ ಎಂದು ಪ್ರೀತಿಲಿ ನೆನೆದರೆ ಪ್ರೀತನಾಗುವ ಹರಿ. ಪ್ರೀತಿಲಿ ನೆನೆದರೆ ಪ್ರೀತನಾಗುವ ಹರಿ. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಜಲಜನಾಭನ ನಾಮವು ಈ ಜಗಕ್ಕೆಲ್ಲ ಜನನ ಮರಣ ಹರವು. ಜಲಜನಾಭನ ನಾಮವು ಈ ಜಗಕ್ಕೆಲ್ಲ ಜನನ ಮರಣ ಹರವು. ಸುಲಭವೆಂದೆನ್ನಲಾಗಿ ಸುಖಕ್ಕೆ ಕಾರಣವಿದ್ದು, ಸುಲಭವೆಂದೆನ್ನಲಾಗಿ ಸುಖಕ್ಕೆ ಕಾರಣವಿದ್ದು ಬಲ್ಲಿದ ಪಾಪಂಗಳೆಲ್ಲ ಬಗೆಹರಿಪುದೆಂದು ತಿಳಿದು ತಿಳಿಯಾದಿಹರೆ. ಹೇರ್ಯೋ ಹೇ ತಿಳಿದು ತಿಳಿಯಾದಿಹರೆ. ಹೇರ್ಯೋ ಹೇ ಮಾಧವ ಎನ್ನಬಾರದೆ. ಮಾಧವ ಎನ್ನಬಾರದೆ. ಸರಳೆ ದ್ರೌಪದಿ ಸೀರೆಯ ಸೆಳೆಯುತ್ತೀರೆ ಹರಿ ನೀನೇ ಗತಿಯೇನಲು. ತರಳೆ ದ್ರೌಪದಿ ಸೀರೆಯ ಸೆಳೆಯುತ್ತೀರೆ ಹರಿ ನೀನೇ ಗತಿಯೇನಲು. ಪರಮ ಪುರುಷ ಭವಭಂಜನ ಕೇಶವ, ಪರಮ ಪುರುಷ ಭವಭಂಜನ ಕೇಶವ ದುರುಳರ ವಾದಿಸಿ ತರುಣಿಗ ಭಯವಿತ್ತ ಹರಿ ನಮ್ಮೊಡೆಯ ನಲ್ಲವೇ. ಹೇದ್ಯೋ ಹೇ ಹರಿ ನಮ್ಮೊಡೆಯ ನಲ್ಲವೇ. ಹೇದ್ಯೋ ಹೇ ಮಾಧವ ಎನ್ನಬಾರದೆ. ಮಾಧವ ಎನ್ನಬಾರದೆ. ಹೇಮ ಕಶ್ಯಪ ಸಂಭವ ಈ ಜಗಕ್ಕೆಲ್ಲ ನಾಮವೇ ಗತಿಯೇನಲು. ಹೇಮ ಕಶ್ಯಪ ಸಂಭವ ಈ ಜಗಕ್ಕೆಲ್ಲ ನಾಮವೇ ಗತಿಯೇನಲು. ವಾಮನ ನೀನೆಂದು ವಂದಿಸಿದವರಿಗೆ, ವಾಮನ ನೀನೆಂದು ವಂದಿಸಿದವರಿಗೆ ಶ್ರೀಪಾದಾನಂತ ಸ್ವಾಮಿ ಹಯವದನನು ಕಾಮಿತ ಫಲವಿವನು. ಹೇಜು ಹೇ ಕಾಮಿತ ಫಲವಿವನು.
ಜೂಹೆ ಮಾಧವ ಎನ್ನಬಾರದೆ ಮಾಧವ ಎನ್ನಬಾರದೆ ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ ಪ್ರಾತಃ ಕಾಲದೊಳೆದ್ದು ಪಾರ್ಥ ಸಾರಥಿ ಎಂದು ಪ್ರಾತಃ ಕಾಲದೊಳೆದ್ದು ಪಾರ್ಥ ಸಾರಥಿ ಎಂದು ಪ್ರೀತಿಲಿ ನೆನೆದಾರೆ ಪ್ರೀತನಾಗುವ ಹರಿ ಪ್ರೀತಿಲಿ ನೆನೆದಾರೆ ಪ್ರೀತನಾಗುವ ಹರಿ ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ ನಾರಾಯಣ ಮಾಧವ ಎನ್ನಬಾರದೆ ನಾರಾಯಣ ಮಾಧವ ಎನ್ನಬಾರದೆ 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 ಕೃಷ್ಣಾರ್ಥ ನಮಸ್ತೆ ಹರೇ ಕೃಷ್ಣ ಮಾತಾಜಿ ಮಾತಾಜಿ ತುಂಬಾ ಚೆನ್ನಾಗಿತ್ತು ಮತ್ತೆ ಹರೇ ಕೃಷ್ಣ ಹರಿ ಬೋಲ್ ಮಾತಾಜಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ವಾಯ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರಿ ಬೋಲ್ ಮಾತಾಜಿ ಭವಾನಿ ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನಾವು ಮುಳುಗೋಗ್ಬಿಟ್ಟಿದ್ದೀನಿ ಮಾತಾಜಿ ಗೊತ್ತಾಗ್ಲಿಲ್ಲ ಹರೇ ಕೃಷ್ಣ ಹರೇ ಕೃಷ್ಣ ಕುಸುಮ ಮಾತಾಜಿ ನೆಟ್ವರ್ಕ್ ಒಂದ್ ಸ್ವಲ್ಪ ಇಶ್ಯೂ ಇದೆ ಒಂದ್ ಸ್ವಲ್ಪ ನೋಡ್ಕೊಡ್ತಾರೆ ಧನ್ಯವಾದಗಳು ಓಕೆ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮವನ್ನ ನಾನು ಶುರು ಮಾಡ್ತಾ ಇದ್ದೀನಿ ಹರೇ ಕೃಷ್ಣ ಕುಸುಮ ಮಾತಾಜಿ ಇದು 9:30 ಆದ್ರೆ ಹೇಳಿ ಮಾತಾಜಿ ನಾನು ನಿಲ್ಲಿಸ್ತೀನಿ ಹಾ ಮಾತಾಜಿ 5-10 minutes ಒಳಗಡೆ 9:45 ಮ್ಯಾಕ್ಸಿಮಮ್ ಅಷ್ಟೇನೆ 9:30 ಆದಾಗ ನನ್ಗೆ ಹೇಳಿ 9:45 ಓಕೆ ಧನ್ಯವಾದ ಹರೇ ಕೃಷ್ಣ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರೋಃ ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ
जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवति नैष्टिकी कृष्णाय वासुदेवाय देवकी नंदनाय च नंद गोपकुमाराय गोविंदाय नमो नमः नमः पंकजनाभाय नमः पंकजमालिने नमः पंकजनेत्राय नमस्ते पंकजाग्रे ಹರೇ ಕೃಷ್ಣ. ಎಲ್ಲರೂ ರಾಧಾಕೃಷ್ಣನಿಗೆ ಪ್ರಾರ್ಥನೆನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾಕೃಷ್ಣನಿಗೆ ಪ್ರಾರ್ಥನೆ ಮಾಡ್ಕೋತೀನಿ. ನಿಮ್ಗೆ ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಕೆಲವು ವಾರಗಳಿಂದ ನಾವು ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರ್ತಾ ಇರುವಂತಹ ಪ್ರಮುಖ ಆಚಾರ್ಯರ ಬಗ್ಗೆ ನಾವು ಚರ್ಚೆಯನ್ನ ನಾವು ಮಾಡ್ತಾ ಇದೀವಿ, ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ನಾವು ಇವತ್ತಿನ ದಿನ ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಬಗ್ಗೆ ನಾವು ಮುಂದುವರೆದ ಭಾಗವನ್ನ ನಾವು ತಿಳ್ಕೊತಾ ಇದೀವಿ. ಅದಕ್ಕೆ ಮುಂಚೆ ನಾಮ ಸಂಕೀರ್ತನ ಮಾಡೋಣಂತೆ. ನಾನು ಹೇಳಿದ್ಮೇಲೆ ನೀವೆಲ್ಲನೂ ಸಹ ಹೇಳಿ ಅಂತ ಹೇಳ್ಬಿಟ್ಟು ನಾನು ವಿನಂತಿನ ಮಾಡ್ಕೊತಾ ಇದೀನಿ. ಹರಿಹರಾಯ ನಮ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ ಹರಿಹರಾಯ ನಮಃ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ ಗೋಪಾಲ್ ಗೋವಿಂದ ರಾಮ್ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ ಗೋವಿಂದ ರಾಮ ಶ್ರೀ ಮಧುಸೂದನ ಗಿರಿಧರ ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ ಹರಿ ಗುರು ವೈಷ್ಣವ ಭಗವತ ಗೀತಾ ಶ್ರೀ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಸೀತಾ ಹರಿ ಗುರು ವೈಷ್ಣವ ಭಾಗವತ ಗೀತಾ ಶ್ರೀ ರೂಪ ಸನಾತನ ಭಟ್ಟ ರಘುನಾಥ ಶ್ರೀ ಜೀವ ಗೋಪಾಲ ಭಟ್ಟ ರಸ ರಘುನಾಥ ಶ್ರೀ ರೂಪ ಸನಾತನ ಭಟ್ಟ ರಘುನಾಥ ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ ಶ್ರೀ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ರಘುನಾಥ ಭಟ್ಟ ಗೋಸ್ವಾಮಿ ಗೋಪಾಲ ಭಟ್ಟ ಗೋಸ್ವಾಮಿ ರಘುನಾಥ ದಾಸ ಗೋಸ್ವಾಮಿ ಮತ್ತು ಶ್ರೀ ಜೀವ ಗೋಸ್ವಾಮಿಗಳಿಗೆ ಸಕಲ ಕೀರ್ತಿಗಳು. ಈ 6 ಗೋಸ್ವಾಮಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ನಮಸ್ಕರಿಸುವುದರಿಂದ ಭಕ್ತಿಗೆ ಇರುವ ಎಲ್ಲ ಅಡೆತಡೆಗಳು ನಾಶವಾಗುತ್ತವೆ ಮತ್ತು ಎಲ್ಲ ಆಧ್ಯಾತ್ಮಿಕ ಆಸೆಗಳನ್ನ ಪೂರೈಸಲಾಗುತ್ತದೆ. ಜಯೋ ಜಯೋ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಚೈತನ್ಯ ಜಯೋ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲ ಮಹಿಮೆಗಳು, ನಿತ್ಯಾನಂದ ಪ್ರಭುವಿಗೆ ಎಲ್ಲ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ
ಎಲ್ಲ ಮಹಿಮೆಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಭಕ್ತರಿಗೆ ಎಲ್ಲ ಮಹಿಮೆಗಳು. ಸೊ ನಾವ್ ಇವಾಗ ನಮ್ಮ ಗುರು ಪರಂಪರೆಯಲ್ಲಿ ಬಂದಿರುವ ಪ್ರಮುಖ ಆಚಾರ್ಯಗಳ ಚಿತ್ರಪಟವನ್ನು ನಾವು ನೋಡ್ತಾ ಇದೀವಿ. ಸೊ ನೀವು ಇದನ್ನ ಗುರುತಿಸ್ತೀರಾ? ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಎಸಿ ಭಕ್ತಿ ವೇದಾಂತ ಸ್ವಾಮಿ, ಪ್ರಭುಪಾದ ಅವರು, ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ, ಹಾ ನಂತರ ಗೌರ್ ಕಿಶೋರ್ ಬಾಬಾಜಿ, ಹಾ ನಂತರ ಭಕ್ತಿ ವಿನೋದ ಠಾಕೂರ್ ಹಾ ಗೋಸ್ವಾಮಿ, ಮತ್ತೆ ಜಗನ್ನಾಥ ಬಾಬಾಜಿ. ಜಗನ್ನಾಥ ಬಾಬಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತಿನ ದಿನದಲ್ಲಿ ನಾವು ಇವಾಗ ಬೆಳಗ್ಗೆ ಯಾರಾದ್ರೂ 12 ಗಂಟೆ ತನಕ ನೀವು ಉಪವಾಸವನ್ನ ಮಾಡಿದ್ರ? ಹರೇ ಕೃಷ್ಣ. ಹೌದು ಮಾತಾಜಿ, ಮಾಡಿದ್ವಿ. ಹರಿ ಬೋಲ್ ಕುಸುಮ ಮಾತಾಜಿ. ಹರೇ ಕೃಷ್ಣ. ಏನಕ್ ಮಾಡಿದ್ರಿ ಮಾತಾಜಿ? ಇವತ್ತು ಭಕ್ತಿ ವಿನೋದ ಠಾಕೂರ್ ಅವ್ರದ್ದು ಬರ್ತ್ಡೇ. ಇದು ಇದಾಗಿದ್ದ ದಿನ, ಏನ್ ಹೇಳ್ತಾರೆ, disappearance ಮಾತಾಜಿ. ಓಕೆ, ಅವ್ರ ತಿರುಭಾವ ದಿನ ಅಲ್ವಾ ಮಾತಾಜಿ? ಮತ್ತೆ ಅವರು ತಿರುಭಾವ ಆಗಿರೋ ದಿನಾನೇನೆ ಇವರು ಗದಾಧರ ಪಂಡಿತ ಅವರು ಸಹ ತಿರುಭಾವ ಆಗಿರೋದಲ್ವಾ? ಸೊ ಇವತ್ತಿನ ದಿನ ನಾವು 12 ಗಂಟೆಗಳ ತನಕ ನಾವು ಉಪವಾಸನ ನಾವು ಮಾಡಿದ್ವಿ. ಸೊ ಪ್ರಭುಪಾದರು ಹೇಳೋ ತರನೇ, ಸೊ ಇವಾಗ ನಮ್ಮ ಆಚಾರ್ಯರು ಯಾರೇ ಆಗ್ಲಿ ಅವರು ಆವಿರ್ಭವಿಸಿರೋ ದಿನ ಮತ್ತೆ ತಿರುಭಾವ ದಿನ ಎರಡನ್ನೂ ಸಹ ತುಂಬಾನೇ ನಾವು ಸಂತೋಷವಾಗಿ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕಾಗಿರೋಂಥದ್ದು. ಯಾಕೆ ಅಂತಂದ್ರೆ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ನಮ್ಗೆ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಬೇಕಾಗಿರುವ ಜ್ಞಾನವನ್ನ ಅವ್ರು ನಮ್ಗೆ ಕೊಡ್ತಾರೆ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ತುಂಬಾ ಸಂತೋಷವಾದ ದಿನ ಅವರು ಅವರು ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿರೋ ದಿನ. ಅದೇ ತರ ಅವರು ವಾಪಸ್ ಹೋಗಿರೋ ದಿನನೂ ಸಹ ತುಂಬಾ ಸಂತೋಷವಾದ ದಿನ. ಯಾಕಂದ್ರೆ ಅವರು ಮತ್ತೆ ಅವರು ಭಗವಂತನ ಲೋಕಕ್ಕೆ ಹೋಗಿ ತಮ್ಮನ್ನ ತಾವು ನಿತ್ಯ ಲೀಲೆಗಳಲ್ಲಿ, ಭಗವಂತನ ನಿತ್ಯ ಲೀಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಅದಕ್ಕೋಸ್ಕರ ಅವರ ಆವಿರ್ಭಾವ ದಿನ ಮತ್ತೆ ತಿರುಭಾವ ದಿನ ಎರಡನ್ನೂ ಸಹ ನಾವು ಸಂತೋಷವಾಗಿ ನಾವು ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವತ್ತು ಭಕ್ತಿವಿನೋದ ಠಾಕೂರ್ ಅವರ ಜನ್ಮ ಅಂದ್ರೆ ಅವರು ತಿರುಭಾವ ದಿನ ಇರೋದ್ರಿಂದ ನಾವು ಅವ್ರನ್ನ ಪ್ರಾರ್ಥನೆಯನ್ನ ಅದೊಂದು ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ, ಇವತ್ತಿನ ಕ್ಲಾಸಿಗೆ ಹೋಗೋಣಂತೆ. ಎಲ್ಲರೂ ಒಮ್ಮೆ ಹೇಳಿ, ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ಮೂರ್ತಯೇ ಗೌರಶಕ್ತಿ ಸ್ವರೂಪಾಯ ರೂಪಾನುಗವರಾಯತೆ. ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ಮೂರ್ತಯೇ ಗೌರಶಕ್ತಿ ಸ್ವರೂಪಾಯ ರೂಪಾನುಗವರಾಯತೆ. ಭಕ್ತಿ ವಿನೋದ ನಿತ್ಯತ್ವ, ಜ್ಞಾನ ಮತ್ತು ಆನಂದದ ರೂಪ, ಗೌರಶಕ್ತಿಯ ಅವತಾರ ಮತ್ತು ರೂಪ ಗೋಸ್ವಾಮಿಯ ಅನುಯಾಯಿಗಳಲ್ಲಿ ನಾನು ನಿಮಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೇನೆ ಭಕ್ತಿ ವಿನೋದ ಠಾಕೂರ್ ಅವರು ಯಾರ ತಂದೆ ಅವರು? ಭಕ್ತಿ ವಿನೋದ ಠಾಕೂರ್ ಅವರು ಹರೇ ಕೃಷ್ಣ ಭಕ್ತಿ ಸರಸ್ವತಿ ಠಾಕೂರ್ ಅವರ ತಂದೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಂದೆ ಅಲ್ವಾ? ಅವರು ಮ್ಯಾಜಿಸ್ಟ್ರೇಟ್ ಆಗಿದ್ರು, ಮತ್ತೆ ಪುರಿ ಜಗನ್ನಾಥ ಸ್ವಾಮಿಯ ದೇವಾಲಯದ ಮುಖ್ಯಸ್ಥರಾಗಿನೂ ಸಹ ಅವರು ಕೆಲಸವನ್ನ ಮಾಡಿದ್ರು ಅಲ್ವಾ? ಮತ್ತೆ ತುಂಬಾ ಮುಖ್ಯವಾಗಿ ನಾವು ಭಕ್ತಿವಿನೋದ ಠಾಕೂರ್ ಅವ್ರನ್ನ ಏನಕ್ಕೆ ಜ್ಞಾಪಿಸ್ಕೋಬೇಕು? ಹರೇ ಕೃಷ್ಣ. ಅವ್ರು ನಮ್ಗೆ ಏನನ್ನ ಕೊಟ್ಟಿದ್ದಾರೆ ಭಕ್ತಿವಿನೋದ ಠಾಕೂರ್ ಅವರು? ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳವನ್ನು ಹುಡುಕಿ ಕೊಟ್ಟಿದ್ದಾರೆ ಅಲ್ವಾ? ಹರಿಬೋಲ್ ಮಾತಾಜಿ, ಧನ್ಯವಾದಗಳು ಅಲ್ವಾ? ಅಲ್ಲಿ ಇವಾಗ ಯೋಗ ಪೀಠ ಸ್ಥಾಪನೆಯನ್ನು ಅವ್ರು ಮಾಡಿದ್ದಾರೆ. ಮತ್ತೆ ಎಲ್ಲರ ಅಕೌಂಟ್ ಅನ್ನ ಅವರು ಓಪನ್ ಮಾಡಿಸಿದ್ರು ಅಲ್ವಾ? ಬಂಗಾಳದಲ್ಲಿರುವವರೆಲ್ಲರ ಅಕೌಂಟ್ ಅನ್ನ, ಎಲ್ಲರ ಹತ್ರ 1 ರೂಪಾಯಿ ಹಣವನ್ನ ಸಂಗ್ರಹಿಸಿ ಎಲ್ಲರ ಆಧ್ಯಾತ್ಮಿಕ ಅಕೌಂಟ್ ಅನ್ನ ಅವ್ರು ಓಪನ್ ಮಾಡಿಸಿದ್ದಾರೆ. ಈಗ ಕೃಷ್ಣನ ಜವಾಬ್ದಾರಿ ಅವ್ರನ್ನೆಲ್ಲರನ್ನೂ ಸಹ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ಗೋಲಕ ವೃಂದಾವನಕ್ಕೆ ಹೋಗೋ ತರ ಮಾಡೋದು ಕೃಷ್ಣನ ಜವಾಬ್ದಾರಿ ಅಲ್ವಾ? ಸೊ ನಾವು ಭಕ್ತಿವಿನೋದ ಠಾಕೂರ್ ಅವ್ರನ್ನ ಅದಕ್ಕೋಸ್ಕರ ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಮತ್ತೆ ಅವ್ರು ರೂಪ ಗೋಸ್ವಾಮಿ ಅವರು ಏನನ್ನ ಕೊಟ್ಟಿದ್ದಾರೆ, ಆ ತತ್ವಗಳನ್ನ, ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವ ತತ್ವಗಳನ್ನ ಅವರು ನಮ್ಗೆಲ್ಲ ಸಿಗೋ ತರ ಮಾಡಿರೋದು ಭಕ್ತಿವಿನೋದ ಠಾಕೂರ್ ಅವರು ಹತ್ತತ್ರ ಅವರು ಗೃಹಸ್ಥರಾಗಿದ್ರು ಸಹ 10 ಮಕ್ಕಳನ್ನ ಹೊಂದಿದ್ರು ಸಹ ಅವರು 100 ಪುಸ್ತಕಗಳನ್ನ ಅವರು ನಮ್ಗೆ ಬರೆದಿದ್ದಾರೆ ಅಲ್ವಾ? ಮತ್ತೆ 500 ನಾಮಹಟ್ಟಗಳನ್ನ ಅವರು ಸ್ಥಾಪನೆ ಮಾಡಿದ್ರು ಅಲ್ವಾ? ಮತ್ತೆ ಅವರು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು, ನನಗೆ ಇಂತಹ ಏನು ಕಾರ್ಯವನ್ನ ನಾನು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ನಾನು ಎಲ್ಲರಿಗೂ ನಾನು ಪ್ರಚಾರ ಮಾಡ್ಬೇಕು ಅಂದ್ರೆ ನನಗೆ ಒಬ್ಬ ಮಗನನ್ನ ಕರುಣಿಸು ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನಮ್ಗೆ ಅಂದ್ರೆ ಯಾರು ಜಗನ್ನಾಥ ಸ್ವಾಮಿ ಅವರ ಅನುಗ್ರಹದಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಜನನವಾಯಿತು ಅಂತ ನಾವು ತಿಳ್ಕೊಂಡ್ವಿ. ಸೊ ಇಂದಿನ ಕ್ಲಾಸ್ ಅಲ್ಲಿ ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರು
ಶ್ರೀ ಕ್ಷೇತ್ರ ಧಾಮ ಜಗನ್ನಾಥಪುರಿಯಲ್ಲಿ ಅವರ ಆವಿರ್ಭಾವವಾಯಿತು 6ನೇ ತಾರೀಕು ಫೆಬ್ರವರಿ 1874ರಲ್ಲಿ. ಮತ್ತೆ ಅವರ ತಂದೆಯ ಹೆಸರು ಶ್ರೀಲ ಸಚ್ಚಿದಾನಂದ ಭಕ್ತಿವಿನೋದ ಠಾಕೂರ್ ಅವರು, ಮತ್ತೆ ಅವರ ತಾಯಿ ಭಗವತಿ ದೇವಿ. ಅವರು 64 ಗೌಡೀಯ ಸಂಸ್ಥೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಅವರ ಆಧ್ಯಾತ್ಮಿಕ ಗುರುಗಳು ಗೌರ್ ಕಿಶೋರ್ ದಾಸ್ ಬಾಬಾಜಿಯವರು, ಮತ್ತೆ ಅವರ ಆರಾಧ್ಯ ದೈವ ಗಂಧಾರ್ವಿಕ ಗಿರಿಧಾರಿ ಅಂತ ನಾವು ತಿಳ್ಕೊಂಡ್ವಿ. ಸೊ ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಪ್ರಣಾಮ ಮಂತ್ರವನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ತಿಳ್ಕೊಳ್ಳಂತೆ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇತಿ ನಾಮಿನೆ ಶ್ರೀ ವರ್ಷಭಾನವಿ ದೇವಿ ದಾಯಿತಾಯ ಕೃಪಾಬ್ಧಯೇ ಕೃಷ್ಣ ಸಂಬಂಧ ವಿಜ್ಞಾನ ದಾಯಿನೇ ಪ್ರಭವೇ ನಮಃ. ಮಾಧುರ್ಯೋಜ್ವಲ ಪ್ರೇಮಾಧ್ಯ ಶ್ರೀ ರೂಪಾನುಗ ಭಕ್ತಿಧಾ ಶ್ರೀ ಗೌರ ಕರುಣಾ ಶಕ್ತಿ ವಿಗ್ರಹಾಯ ನಮೋಸ್ತುತೆ. ನಮಸ್ತೆ ಗೌರವಾಣಿ ಶ್ರೀಮೂರ್ತಯೇ ದೀನತಾರಿಣೆ ರೂಪಾನುಗ ವಿರುದ್ಧ ಅಪಸಿದ್ಧಾಂತ ಧ್ವಾಂತ ಹಾರಿಣೆ. ಹರೇ ಕೃಷ್ಣ. ನಾವು ಅವರ ಬಾಲ್ಯವನ್ನ ತಿಳ್ಕೊಂಡ್ವಿ, ಮತ್ತೆ ಅವ್ರು ಎಷ್ಟು ಪ್ರತಿಭಾವಂತರಾಗಿದ್ರು, ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಅವ್ರು ಎಷ್ಟು ಪ್ರಾವೀಣ್ಯತೆಯನ್ನ ಪಡೆದಿದ್ರು. ಮತ್ತೆ ಅದೊಂದೇ ಅಲ್ಲ, ಬೇರೆ ಎಲ್ಲ ವೇದಗಳಲ್ಲಿ ಮತ್ತೆ ಅಸ್ಟ್ರಾಲಜಿ, ಜ್ಯೋತಿಷ್ಯ ಶಾಸ್ತ್ರ ಎಲ್ಲದರಲ್ಲೂ ಸಹ ಅವರು ಪ್ರಾವೀಣ್ಯತೆಯನ್ನ ಪಡೆದಿದ್ರು ಅಂತ ನಾವು ತಿಳ್ಕೊಂಡಿದ್ವಿ. ಅವ್ರನ್ನ ಲಯನ್ ಗುರು ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಅಂತ ಸಹ ನಾವು ತಿಳ್ಕೊಂಡ್ವಿ. ಅವರು ಗೌರ್ ಕಿಶೋರ್ ದಾಸ್ ಬಾಬಾಜಿಯವರ ಹತ್ರ ಅವರು ದೀಕ್ಷೆಯನ್ನ ಪಡಿತಾರೆ ಅಂತಾನು ಸಹ ನಾವು ತಿಳ್ಕೊಂಡ್ವಿ. ಮತ್ತೆ ಅದಾದ್ಮೇಲೆ ಅವರು ಮಾಯಾಪುರಕ್ಕೆ ಬಂದು ಅವರು ಎಷ್ಟು 1 ಕೋಟಿ ಹರೇ ಕೃಷ್ಣ ಮಹಾಮಂತ್ರ, 1 ಕೋಟಿ, 1 ಕೋಟಿನೂ ಅಲ್ಲ 100 ಕೋಟಿ ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಜಪ ಮಾಡೋತರ ಅವರು ದೀಕ್ಷೆಯನ್ನ ಅವರು ಪ್ರತಿಜ್ಞೆಯನ್ನ ಅವರು ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಶಕ್ತಿ ಬರುತ್ತೆ. ಅಂದ್ರೆ ಈ ಕೃಷ್ಣ ಪ್ರಜ್ಞೆಯನ್ನ ಹರಡ್ಲಿಕ್ಕೆ ಅವರು ಇಷ್ಟೆಲ್ಲ ಅವ್ರು ತಯಾರಿಯನ್ನ ಮಾಡ್ಕೋತಾರೆ. ನೋಡಿ, ಅವ್ರು ಎಷ್ಟು ವಿದ್ಯಾವಂತರು ಆದ್ರೂ ಸಹ ಅವರು ಹರಿನಾಮದ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ಇರುತ್ತೆ. ಸೊ ಹರಿನಾಮದ ಅನುಗ್ರಹ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಇಷ್ಟೆಲ್ಲ ಪ್ರಚಾರ ಕಾರ್ಯವನ್ನ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, 100 ಕೋಟಿ ಬಾರಿ ಹರೇ ಕೃಷ್ಣ ಮಂತ್ರವನ್ನ ಅವ್ರು ಹೇಳ್ಕೊತಾರೆ. ಅದಾದ್ಮೇಲೆ ಅವರ ತಂದೆ ತಾಯಿ ಇಬ್ರು ಸಹ ಅವರು ಕಣ್ಮರೆಯಾಗುವ ಮುಂಚೆ ಅವರು ಸರಸ್ವತಿ ಠಾಕೂರ್ ಅವ್ರಿಗೆ ಹೇಳ್ತಾರೆ, ನೀನು ಈ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಎಲ್ಲ ಕಡೆ ಪ್ರಚಾರ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದ್ರ ಜೊತೆ ಚೈತನ್ಯ ಮಹಾಪ್ರಭುಗಳೇ ಅವರ ಕನಸಿನಲ್ಲಿ ಬಂದು ನೀನು ತತ್ವಗಳನ್ನ ಹರಡು ಅಂತ ಹೇಳ್ಬಿಟ್ಟು, ಮತ್ತೆ ಎಲ್ಲರ ಜೊತೆ ಅವ್ರು ಬರ್ತಾರೆ, ಗೋಸ್ವಾಮಿಗಳು ಮತ್ತೆ ಬೇರೆ ಆಚಾರ್ಯರ ಜೊತೆ ಬಂದು ಅವ್ರ ಕನಸಲ್ಲಿ ಕಾಣಿಸ್ಕೊಂಡು ನಾವು ನಿನ್ನ ಹಿಂದೆ ಇದೀವಿ. ಯಾಕೆಂದ್ರೆ ಆ ಸನ್ನಿವೇಶ ಅದು ಅಷ್ಟು ಅನುಕೂಲವಾಗಿರ್ಲಿಲ್ಲ ಈ ವೈಷ್ಣವ ತತ್ವಗಳನ್ನ ಪ್ರಚಾರ ಮಾಡ್ಲಿಕ್ಕೆ. ಯಾಕಂದ್ರೆ ವೈಷ್ಣವ ತತ್ವಗಳನ್ನ ಯಾರನ್ನು ಸ್ವೀಕರಿಸುವಂತ ಹಂತದಲ್ಲಿ ಆ ಸಮಯದಲ್ಲಿ ಇರ್ಲಿಲ್ಲ. ಅವ್ರು ಅದಕ್ಕೇನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮುಂದೆ ಅವರು ತಮ್ಮನ್ನ ತಾವು ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ಅವರು ನಾನು ಏನು ಈ ಭಕ್ತಿಯಲ್ಲಿ ನಾನು ತೊಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವರು ಆತರ ಯೋಚನೆಯನ್ನ ಮಾಡಿದ್ರು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಅವರ ಕನಸಿನಲ್ಲಿ ಬಂದು ಅವ್ರಿಗೆ ಧೈರ್ಯವನ್ನ ಕೊಟ್ರು, ನೀನು ಈ ತತ್ವಗಳನ್ನ ಅಂದ್ರೆ ಈ ವೈಷ್ಣವ ತತ್ವಗಳನ್ನ ನೀನು ಮತ್ತೆ ಪ್ರಚಾರ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ನಮಗೆ ಅವಾಗ ಗೊತ್ತಿರೋ ಹಾಗೇನೆ ಆ ಸಮಯದಲ್ಲಿ ಬ್ರಿಟಿಷರ ಆಡಳಿತ ಇತ್ತು, ಮತ್ತೆ ಅಪಸಿದ್ಧಾಂತಗಳು 13 ಅಪಸಿದ್ಧಾಂತಗಳು ಇತ್ತು. ಮತ್ತೆ ಬಾಬಾಜಿಗಳೆಲ್ಲರೂ ಸಹ ಅವರು ನೋಡ್ಲಿಕ್ಕೆ ಮಾತ್ರ ಆ ವೇಷವನ್ನ ಧರಿಸಿದ್ರು, ಆದ್ರೆ ಅವರೆಲ್ಲರನ್ನೂ ಸಹ ಬೇರೆ ತಮ್ಮ ಇಂದ್ರಿಯ ಸುಖದ ಭೋಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಯಾರು ಬಾಬಾಜಿಗಳಿಗೆ ಗೌರವನ ಕೊಡ್ತಾ ಇರ್ಲಿಲ್ಲ. ಅದೇ ಮಾಯಾವಾದಿ ಸನ್ಯಾಸಿಗಳಿಗೆ ಕಾವಿ ವಸ್ತ್ರವನ್ನ ಧರಿಸ್ಕೊಂಡಿದ್ರು, ಅವ್ರಿಗೆ ಎಲ್ಲರನ್ನೂ ಸಹ ಗೌರವವನ್ನ ಕೊಡ್ತಾ ಇದ್ರು. ಅದಕ್ಕೆ ಸರಸ್ವತಿ ಠಾಕೂರ್ ಅವರಿಗೆ ಅನ್ನಿಸ್ತು, ನಾನು ಎಂತಹ ಶುದ್ಧ ಕೃಷ್ಣ ಪ್ರಜ್ಞೆನ ಎಲ್ಲರಿಗೆ ಹರಡ್ಲಿಕ್ಕೆ ಹೊರಟಿದ್ದೀನಿ ನಾನು, ಆದ್ರೆ ನನ್ನನ್ನ ಯಾರು ಗೌರವವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಸಹ ಸನ್ಯಾಸತ್ವವನ್ನ ತಗೋಬೇಕಂತ ಹೇಳ್ಬಿಟ್ಟು ಮೊದಲನೇ ಬಾರಿ ಅವರು ಗುರು ಪರಂಪರೆಯಲ್ಲಿ ಅವರು ಸನ್ಯಾಸತ್ವವನ್ನ ಅವರು ತಗೋತಾರೆ. ಇವಾಗ ಚೈತನ್ಯ ಮಹಾಪ್ರಭುಗಳಾದ್ಮೇಲೆ ಇನ್ನೆಲ್ಲರೂ ಸಹ ಬಾಬಾಜಿ ವೇಷಲ್ಲೇ ಇದ್ದಿದ್ದು. ಇವಾಗ ಮೊದಲನೇ ಬಾರಿ ಸರಸ್ವತಿ ಠಾಕೂರ್ ಅವರು ಈ ಕೃಷ್ಣ ಪ್ರಜ್ಞೆಯನ್ನ ಹರಡ್ಲಿಕ್ಕೋಸ್ಕರ ಅವ್ರು ಇವಾಗ ಸನ್ಯಾಸ ದೀಕ್ಷೆಯನ್ನ ಅವರು ತಗೋತಾರೆ. ಆ ಸಮಯದಲ್ಲಿ ಅವರ ಗುರುಗಳಾದ ಗೌರ್ ಕಿಶೋರ್ ದಾಸ್ ಬಾಬಾಜಿಯವ್ರೂ ಸಹ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ, ಅವರು ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರ ಫೋಟೋ ಮುಂದೆ ಕುತ್ಕೊಂಡ್ಬಿಟ್ಟು ಅವರು ಸನ್ಯಾಸ ದೀಕ್ಷೆಯನ್ನ ಅವರು ತಗೋತಾರೆ. ಆ ಸಮಯದಲ್ಲಿ ಅವರು ಒಂದು ಹೊಸ ಹೆಸರನ್ನ ಅವರು ಪಡ್ಕೋತಾರೆ. ಅದೇನು ಅಂತಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ ಅಂತ ಹೇಳ್ಬಿಟ್ಟು ಅವ್ರ ಹೆಸರನ್ನ ಪಡ್ಕೋತಾರೆ. ಇವರು ನಮ್ಮ
ಈ ಗುರು ಶಿಷ್ಯ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಆದ್ಮೇಲೆ ಬಂದಿರೋರಲ್ಲಿ ಮೊದಲ ಸನ್ಯಾಸಿ ಅವರು ತಾವೊಬ್ಬರೇ ಸನ್ಯಾಸತ್ವವನ್ನ ತಗೊಂಡಲ್ಲೇ ಅವ್ರ ಶಿಷ್ಯರಿಗೂ ಸಹ ಅವರು ಸನ್ಯಾಸ ದೀಕ್ಷೆಯನ್ನ ಕೊಡ್ತಾರೆ. ಅವರು 25 ಉನ್ನತ ಶಿಕ್ಷೆಗಳನ್ನ ಪಡೆದ ವ್ಯಕ್ತಿಗಳನ್ನ ಅವರು ತ್ರಿದಂಡಿ ಸನ್ಯಾಸ ದೀಕ್ಷೆಯನ್ನ ಅವ್ರಿಗೆ ಕೊಡ್ತಾರೆ 25 ಜನಗಳಿಗೆ. ಅದರಲ್ಲಿ 2 ಸನ್ಯಾಸಿಗಳನ್ನ ಅವರು ಒಬ್ಬರನ್ನ ಲಂಡನ್ಗೆ ಕಳಿಸ್ತಾರೆ, ಒಬ್ಬರನ್ನ ಜರ್ಮನಿಗೆ ಕಳಿಸ್ತಾರೆ. ಅವರು ಈ ಕೃಷ್ಣ ಪ್ರಜ್ಞೆನ ನೀವು ಎಲ್ಲರಿಗೂ ಪ್ರಚಾರ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ತ್ರಿದಂಡಿ ಸನ್ಯಾಸಿ ಅಂತಂದ್ರೆ ಏನು, ಮತ್ತೆ ಏಕದಂಡಿ ಸನ್ಯಾಸಿ ಅಂತಂದ್ರೆ ಏನು ಅಂತಂದ್ರೆ, ತ್ರಿದಂಡಿ ಸನ್ಯಾಸಿ ಅಂತಂದ್ರೆ ವೈಷ್ಣವ ಸನ್ಯಾಸಿಗಳನ್ನ ತ್ರಿದಂಡಿ ಸನ್ಯಾಸಿ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆಂದ್ರೆ ಅವರು ಕಾಯ ವಾಚ ಮನಸ ಮೂರನ್ನು ಸಹ ಅವರು ಭಗವಂತನಿಗೋಸ್ಕರ ಅವರು ತ್ಯಾಗ ಮಾಡಿರ್ತಾರೆ, ಸಮರ್ಪಣೆಯನ್ನ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ತ್ರಿದಂಡಿ ಸನ್ಯಾಸಿ ಅಂತ ಕರೀತಾರೆ. ಈ ಮಾಯಾವಾದಿ ಸನ್ಯಾಸಿಗಳು ಅವ್ರು ಏಕದಂಡಿ ಸನ್ಯಾಸಿಗಳು. ಯಾಕೆ ಅಂತಂದ್ರೆ ಅವರು ಭಗವಂತನಲ್ಲಿಗೆ ಅವರು ಒಂದಾಗ್ಲಿಕ್ಕೆ ಅವರು ಹೊರಟಿರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಏಕದಂಡಿ ಸನ್ಯಾಸಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಅದಾದ್ಮೇಲೆ ಅವ್ರ ತಂದೆ ಮತ್ತೆ ಆಧ್ಯಾತ್ಮಿಕ ಗುರುಗಳು ಅವರು ತಿರುಭಾವ ಆದ್ಮೇಲೆ 1 ವರ್ಷ ಆದ್ಮೇಲೆ ಸರಸ್ವತಿ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಅವರು ಎಲ್ಲರಿಗೂ ಪ್ರಚಾರ ಮಾಡ್ಲಿಕ್ಕೆ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಈ ಸಂಬಂಧ, ಅಭಿಧೇಯ, ಪ್ರಯೋಜನ ಅಂತ ಇದೆ. ನಾವ್ ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ವಾ, ನಮಗೂ ಕೃಷ್ಣನಿಗಿರುವ ಸಂಬಂಧ ಏನು ಅಂತ ನಾವು ತಿಳ್ಕೋಬೇಕು. ಅದಾದ್ಮೇಲೆ ಕಳೆದು ಹೋದ ಸಂಬಂಧವನ್ನ ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ ನಾವ್ ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಾರ್ಯಗಳನ್ನ ನಾವು ಮಾಡ್ಬೇಕಾಗತ್ತೆ. ಅದನ್ನ ಅಭಿಧೇಯ ಅಂತ ಕರೀತಾರೆ. ಮತ್ತೆ ಪ್ರಯೋಜನ ಏನು ಅಂತಂದ್ರೆ ನಾವು ನಮ್ಮ ಸಹಜವಾದ ಸ್ಥಾನ, ನಮ್ಮ ನಿಜವಾದ ಸ್ಥಾನ ಅಂದ್ರೆ ಆ ಸೇವಕನ ಸ್ಥಾನಕ್ಕೆ ನಾವು ಮರಳಿ ಹೋಗೋದು, ಅದು ಪ್ರಯೋಜನ ಅಲ್ವಾ, ಅದು ನಮ್ಮ ಗುರಿ. ಸೊ ಇದ್ರಲ್ಲಿ ಯಾವುದೇ ಒಂದು ಕಾಲಕ್ಕೆ ಈ ಸಂಬಂಧ ಮತ್ತೆ ಪ್ರಯೋಜನ ಅದು ಯಾವಾಗ್ಲೂ ಒಂದೇ ಇರುತ್ತೆ ಅಲ್ವಾ. ನಮಗೂ ಕೃಷ್ಣನಿಗಿರುವ ಸಂಬಂಧ ಯಾವತ್ತೂ ಬದಲಾಗೋದಿಲ್ಲ. ಮತ್ತೆ ನಮ್ಮ ಗುರಿ, ನಾವು ಮತ್ತೆ ವಾಪಸ್ಸು ಗೋಲೋಕ ವೃಂದಾವನಕ್ಕೆ ಹೋಗಿ ಆ ಭಗವಂತನ ಪಾದ ಕಮಲಗಳ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳೋದು ಸಹ ಯಾವತ್ತೂ ಅದು ಬದಲಾಗೋದಿಲ್ಲ. ಆದ್ರೆ ಈ ಅಭಿಧೇಯ ಇದು ಬದಲಾಗ್ಬೋದು. ಕಾಲಕ್ಕೆ ಅನುಗುಣವಾಗಿ, ಆ ಜನರ ಮನಸ್ಥಿತಿಗೆ ಅನುಗುಣವಾಗಿ, ಆ ಕಾಲ, ಪಾತ್ರ, ದೇಶ ಅಂತ ನಾವೇನ್ ಹೇಳ್ತೀವೋ ಅದಕ್ಕೆ ಅನುಗುಣವಾಗಿ ಅದು ವ್ಯತ್ಯಾಸ ಆಗ್ಬೋದು. ಅದಕ್ಕೋಸ್ಕರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ತುಂಬಾ ನವನವೀನವಾದ ಯೋಜನೆಗಳನ್ನ ಅವರು ಆಯೋಜಿಸ್ತಾರೆ. ಯಾಕಂದ್ರೆ ಈ ಭಕ್ತಿ ಮಾರ್ಗದಲ್ಲಿ ಈ ಕೃಷ್ಣ ಪ್ರಜ್ಞೆಯನ್ನ ಹರಡ್ಬೇಕಾಗಿರೋದು ತುಂಬಾ ಕಷ್ಟ ಇರುತ್ತೆ ಆ ಕಾಲದಲ್ಲಿ. ನಾವು ಇದಕ್ಕಿಂತ ಮುಂಚೆ ಹಿಂದಿನ ವಾರ ಚರ್ಚೆ ಮಾಡಿರೋ ತರನೇ ಅಲ್ವಾ. ಅದಕ್ಕೋಸ್ಕರ ಅವ್ರನ್ನ ನೋಡಿ, ಅವ್ರು ಯಾವ ತರ ವಿಭಿನ್ನ ತಂತ್ರಗಳನ್ನ ಅವರು ಬಳಸ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಮುಂದೆ ಚರ್ಚೆ ಮಾಡ್ಕೊಂತ ಹೋಗೋಣಂತೆ. ನೋಡಿ, ಸನ್ಯಾಸಿಗಳಂತಂದ್ರೆ ಯೂಶಲಿ ಅವರು ಈ ಭೌತಿಕ ವಸ್ತುಗಳನ್ನ ಅವ್ರು ಯಾವ್ದು ಉಪಯೋಗಿಸೋದಿಲ್ಲ ಅಲ್ವಾ. ಆದ್ರೆ ನೋಡಿ, ಸರಸ್ವತಿ ಠಾಕೂರ್ ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಿರೋ ಹಾಗೇನೆ ಅವ್ರ ಕೈಗೆ ವಾಚನ ಧರಿಸ್ಕೊಂಡಿದ್ದಾರೆ ಅಲ್ವಾ. ಅಂದ್ರೆ ಅವರು ಅಷ್ಟು ಅಂದ್ರೆ ಎಲ್ಲವನ್ನ ಏನೆಲ್ಲ ಕೃಷ್ಣ ಪ್ರಜ್ಞೆಗೆ ಬಳಸ್ಕೋಬಹುದೋ ಎಲ್ಲವನ್ನ ಅವರು ಬಳಸ್ಕೋತಾ ಇದ್ರು. ಅವರು ಕಾರುಗಳಲ್ಲಿ ಅವರು ಓಡಾಡ್ತಾ ಇದ್ರು, ಮತ್ತೆ ದೋಣಿಗಳಲ್ಲಿ ಅವರು ಸಂಚಾರ ಮಾಡ್ತಾ ಇದ್ರು, ಕೈಗಡಿಯಾರವನ್ನ ಉಪಯೋಗಿಸ್ತಾ ಇದ್ರು, ಸೂಟನ್ನ ಹಾಕೋತಾ ಇದ್ರು, ಪಾಶ್ಚಿಮಾತ್ಯ ಉಡುಗೆಗಳನ್ನ ಅವ್ರು ತೊಡಗಿಸ್ಕೋತಾ ಇದ್ರು, ರೇಡಿಯೋಗಳನ್ನ ಅವರು ಉಪಯೋಗಿಸ್ತಾ ಇದ್ರು. ಮತ್ತೆ ಅವ್ರ ತಂದೆ ಶುರು ಮಾಡಿರೋ ಆ ಸಜ್ಜನ ತೋಷಿಯ ಸಂಪಾದಕತ್ವವನ್ನ ಅವರು ವಹಿಸ್ಕೊಂಡ್ರು ಅವರು. ಸೊ ಈ ತರ ಮತ್ತೆ ಅವರು ಮುದ್ರಣಾಲಯವನ್ನ ಅವ್ರು ಸ್ಥಾಪನೆ ಮಾಡ್ತಾರೆ. ನೋಡಿ, ಅವರು ಹೇಗೆ ಇದನ್ನ ಪ್ರಚಾರ ಮಾಡಿದ್ರು ಅಂತಂತಂದ್ರೆ, ಇವಾಗ ನಾವು ಮೃದಂಗವನ್ನ ನಾವು ನೋಡಿದೀವಿ ಅಲ್ವಾ. ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಸಂಕೀರ್ತನೆ ಮಾಡ್ಬೇಕಾದ್ರೆ ಈ ಮೃದಂಗವನ್ನ ನಾವು ಉಪಯೋಗಿಸ್ತೀವಿ. ಯಾಕಂದ್ರೆ ಮೃದಂಗವನ್ನ ನಾವು ಉಪಯೋಗಿಸಿದಾಗ ಅದರ ಶಬ್ದದಿಂದ ಎಲ್ಲರೂ ಸಹ ಹೊರಗಡೆ ಬರ್ತಾರೆ, ಇದೇನಪ್ಪಾ ಅಂತ ನೋಡ್ತಾರೆ. ಎಲ್ಲರೂ ಸಹ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಅವ್ರು ಬೇಡ ಅಂದ್ರೂ ಅವ್ರು ಕೇಳಿಸ್ಕೋತಾರೆ ಅಲ್ವಾ. ಅಂದ್ರೆ ಈ ಕೃಷ್ಣ ಪ್ರಜ್ಞೆನ ಹರಡ್ಲಿಕ್ಕೆ ಅದು ಸಹಾಯ ಮಾಡ್ತಾ ಇದೆ ಈ ಮೃದಂಗ. ಆದ್ರೆ ಈ ಮೃದಂಗ ಎಷ್ಟು ಸಹಾಯ ಮಾಡ್ಬೋದು ಅಂತಂತಂದ್ರೆ, ಆ ಸಂಕೀರ್ತನೆ ನಡೆಯೋ ಒಂದು ಜಾಗದ 1-2 ಕಿಲೋಮೀಟರ್ ಸುತ್ತಮುತ್ತಲ ಅದು ಸಹಾಯ ಮಾಡ್ಬೋದು. ಆದ್ರೆ ನೋಡಿ, ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾ ಇದ್ರೆ, ಅವರು ಬೃಹತ್ ಮೃದಂಗವನ್ನ ಅವರು ತಯಾರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಬೃಹತ್ ಮೃದಂಗ ಏನು ಅಂತಂತಂದ್ರೆ ಮುದ್ರಣಾಲಯದಲ್ಲಿ ಬರುವಂತಹ ಪತ್ರಿಕೆಗಳೇ ಆಗ್ಲಿ, ಪುಸ್ತಕಗಳೇ ಆಗ್ಲಿ, ಅದು ಒಂದೇ ಜಾಗದಲ್ಲಿ ಅದು ತನ್ನ ಸದ್ದನ್ನ ಮಾಡೋದಿಲ್ಲ. ಅದು ಪ್ರಪಂಚದ ಮೂಲೆಗಳಿಗೂ ಅದು ಸದ್ದನ್ನ ಮಾಡುತ್ತೆ. ಆ ಪುಸ್ತಕಗಳು ಎಲ್ಲಿ ಹೋಗಿ ತಲುಪುತ್ತೋ ಅಲ್ಲಿ ಅದನ್ನ ಯಾರು ಉಪಯೋಗಿಸ್ತಾರೋ ಅವರು ಈ ಭಗವಂತನ ಈ ಜ್ಞಾನವನ್ನ ಅವರು ಪಡ್ಕೋತಾರೆ. ಅದಕ್ಕೋಸ್ಕರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ಬೃಹತ್ ಮೃದಂಗವನ್ನ ಅವರು ಸ್ಥಾಪನೆ ಮಾಡಿ ಚೈತನ್ಯರ ಸಂದೇಶವನ್ನ ಪ್ರಪಂಚದಾದ್ಯಂತ ಅವರು ಹರಡೋ ತರ ಅವರು ಮಾಡ್ತಾರೆ. ಅವರು ಸಜ್ಜನ ತೋಷಿಣಿಯ ಪತ್ರಿಕೆಯನ್ನ ಅವರು ಪ್ರತಿದಿನ ಅವರು ಅದನ್ನ ಮುದ್ರಣೆ ಮಾಡ್ತಾ ಇದ್ರು. ಆಗ ಒಬ್ರು ಕೇಳ್ತಾರಂತೆ,
ಹೇಗೆ ಸಾಧ್ಯ ನಿಮ್ಗೆ? ಪ್ರತಿದಿನನೂ ನೀವು ಮುದ್ರಣ ಮಾಡ್ತಾ ಇದ್ದೀರಲ್ವಾ ಈ ಸಜ್ಜನ ತೋಷಿಣಿ ಪತ್ರಿಕೆಯನ್ನ, ಅದು ಹೇಗೆ ಸಾಧ್ಯ ಅಂದಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರಂತೆ, ಇದು ಪ್ರತಿದಿನ ಏನು, ನಾನು ಪ್ರತಿ ಕ್ಷಣಕ್ಕೆ ಒಂದೊಂದು ಪತ್ರಿಕೆನ ನಾನು ಮುದ್ರಣ ಮಾಡ್ಬೋದು, ಆದ್ರೆ ಯಾರಾದ್ರೂ ಓದಕ್ಕೆ ತಯಾರಿದಾರಾ? ಓದಕ್ಕೆ ತಯಾರಿದ್ರೆ ಖಂಡಿತ ನಾನು ಪ್ರತಿ ಕ್ಷಣಕ್ಕೆ ಒಂದೊಂದು ಪತ್ರಿಕೆನ ನಾನು ಮುದ್ರಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರಂತೆ. ಮತ್ತೆ ಅವ್ರಿಗೆ ಎಷ್ಟು ಜ್ಞಾನ ಇತ್ತಲ್ಲ, ನಾವು ನೋಡಿದ್ವಿ ಅಲ್ವಾ, ಆ ಜ್ಞಾನದಿಂದ ಕೃಷ್ಣನ ಭಕ್ತರು ಯಾರೇ ಇದ್ರು ಸಹ ಬೇಗ ಅವರು ಏನು ಪ್ರಸಿದ್ಧಿಯನ್ನ ಪಡೆದ್ಬಿಡ್ತಾರಲ್ವಾ. ಸೊ ಅದೇ ತರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಸಹ ತುಂಬಾ ಪ್ರಸಿದ್ಧಿಯನ್ನ ಪಡ್ತಾರೆ. ಅವರು ರೈಲಲ್ಲೂ ಸಹ ಸಂಚಾರ ಮಾಡ್ತಾ ಇದ್ರು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅವರು ರೈಲಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಅವ್ರು ಯಾವ್ದಾದ್ರು ಒಂದು ಸ್ಟೇಷನ್ ಬಂದಾಗ ಅವರನ್ನ ನೋಡ್ಲಿಕ್ಕೆ, ಅವರ ದರ್ಶನವನ್ನ ಪಡಿಲಿಕ್ಕೆ ಜಂಗುಳಿ ಅಲ್ಲಿ ನೆರೆದಿರ್ತಿತ್ತಂತೆ. ಮತ್ತೆ ಅವರು ಆ ಸ್ಟೇಷನ್ ಅಲ್ಲಿ ಅಲ್ಲೇನೆ ಅವರು ಅವ್ರಿಗೆ ಏನು ಪ್ರವಚನವನ್ನು ಸಹ ಅವರು ಮಾಡ್ತಾ ಇದ್ರಂತೆ, ಅವರು ಆ ರೈಲ್ ನಿಂತಿರೋ ಜಾಗದಲ್ಲಿ. ಸೊ ಈ ತರ ಅವರು ಯಾವುದೇ ಒಂದು ಸಮಯ ಸಿಕ್ಕಿದ್ರು ಸಹ ಅವರು ಅದನ್ನ ಪ್ರಚಾರಕ್ಕೋಸ್ಕರ ಅವರು ಉಪಯೋಗಿಸ್ಕೊತಾ ಇದ್ರು. ಅದಾದ್ಮೇಲೆ ನೋಡಿ, ಅವ್ರು ಜನರನ್ನ ಹೆಚ್ಚು ಜನರನ್ನ ಆಕರ್ಷಿಸಬೇಕು ಈ ವೈಷ್ಣವ ತತ್ವವನ್ನ ಅನುಸರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಆ ನವದ್ವೀಪ ಪರಿಕ್ರಮವನ್ನ ಅವರು ಮಾಡ್ತಾ ಇದ್ರಂತೆ. ಆ ನವದ್ವೀಪ ಪರಿಕ್ರಮನ ಮಾಡ್ತಾ ಇರ್ಬೇಕಾದ್ರೆ ಏನು ಹೊಸ ತಂತ್ರವನ್ನ ಉಪಯೋಗಿಸಿದ್ರು ಅಂತಂದ್ರೆ, ಅವರು ಹೆಚ್ಚು ಜನಗಳನ್ನ ಅವರು ಬರೋ ತರ ಮಾಡ್ತಿದ್ರಂತೆ. ನೋಡಿ, 5,000 ಜನಗಳು ಸೇರೋ ತರ ಮಾಡ್ತಿದ್ರಂತೆ. ಆ 5,000 ಜನಗಳನ್ನ ನೋಡ್ಕೊಳೋದು ಅಂತಂದ್ರೆ ಅದು ಸಾಮಾನ್ಯವಾದದ್ದ. ನೋಡಿ, ಆ ತರ 5,000 ಜನಗಳನ್ನ ಅವರು ಕೂಡೋ ತರ ಮಾಡ್ತಾ ಇದ್ರಂತೆ. ಮತ್ತೆ ಅವರು 100 ಮೃದಗಳನ್ನ ಉಪಯೋಗಿಸ್ತಾ ಇದ್ರಂತೆ ಆ ಸಂಕೀರ್ತನೆಯನ್ನ ಮಾಡ್ಲಿಕ್ಕೆ. ಬಣ್ಣದ ಧ್ವಜಗಳನ್ನ ಅವರು ಉಪಯೋಗಿಸ್ತಾ ಇದ್ರಂತೆ. ಇದನ್ನೆಲ್ಲ ಮಾಡಿದ್ರೆ ಅಟ್ಲೀಸ್ಟ್ ಹೆಚ್ಚು ಜನಗಳು ಆಕರ್ಷಿತರಾಗ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಅವ್ರು ಯಾವುದೇ ಒಬ್ಬ ನಾಯಕರಿದ್ರು ಸಹ ಅವರು ಎಷ್ಟು ವಾಕ್ ಚಾತುರ್ಯವನ್ನ ಹೊಂದಿದ್ರು ಅಲ್ವಾ, ಅದರಿಂದ ಅವರು ಎಲ್ಲರನ್ನೂ ಸಹ ಅವರು ಏನು ಈ ಭಕ್ತಿ ಮಾರ್ಗಕ್ಕೆ ಒಂದುಗೂಡೋ ತರ ಅವರು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರಂತೆ. ಆ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆ ಒಡನಾಟ ತುಂಬಾ ಹೆಚ್ಚು ಇತ್ತಂತೆ. ಸುಭಾಷ್ ಚಂದ್ರ ಬೋಸ್ ಅವರ ಮನೆಗೆ ಅವರು ಹತ್ತತ್ರ 10 ವರ್ಷಗಳ ಕಾಲ ಜಗನ್ನಾಥ ಸ್ವಾಮಿಯ ಮಹಾಪ್ರಸಾದವನ್ನ ಕಳಿಸ್ತಾ ಇದ್ರಂತೆ. ಅದಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅವರ ಮನೆಯವರೆಲ್ಲರೂ ಸಹ ನಾನ್ ವೆಜ್ ತಿಂತಾ ಇರೋರು ಸಹ ನಾವು ಪ್ರಸಾದವನ್ನ ತಿಂತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನ ಅವರು ಏನು ನಾನ್ ವೆಜ್ ಅನ್ನ ಸ್ಟಾಪ್ ಮಾಡಿದ್ರಂತೆ ಅವರು ತಿನ್ನೋದನ್ನ. ಅದಾದ್ಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಇವ್ರನ್ನ ಭೇಟಿ ಮಾಡಿದಾಗ ಇವ್ರಿಗೆ ಎಷ್ಟೊಂದ್ ಜನ ಶಿಷ್ಯರು ಇರ್ತಾ ಇದ್ರಲ್ವಾ, ಅದಕ್ಕೋಸ್ಕರ ಅವರು ಸುಭಾಷ್ ಚಂದ್ರ ಬೋಸ್ ಹೇಳ್ತಿದ್ರಂತೆ, ನೀನ್ ಇವ್ರನ್ನೆಲ್ಲ ನನ್ನ ಹತ್ರ ಕಳಿಸು, ನಾನು ಭಾರತಕ್ಕೆ ಸ್ವತಂತ್ರಕ್ಕೆ ಹೋರಾಟ ಮಾಡ್ಲಿಕ್ಕೆ ಅವ್ರನ್ನ ಸೈನಿಕರನ್ನಾಗಿ ನಾನು ತಯಾರು ಮಾಡ್ತೀನಿ ಅಂತ ಹೇಳಿದಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾ ಇದ್ರಂತೆ, ಅಯ್ಯೋ ಇವರೆಲ್ಲಾನು ಸಹ ಬ್ರಾಹ್ಮಣರು, ಇವರೆಲ್ಲರೂ ಸಹ ತುಂಬಾ ತೆಳ್ಳಗಿದ್ದಾರೆ, ಇವರು ಸೈನ್ಯಕ್ಕೆ ಸೇರ್ಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಸೊ ಅದಾದ್ಮೇಲೆ ಒಂದು ಗೌಡಿಯ ಮಠವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರಂತೆ. ಇದಕ್ಕಿಂತ ಮುಂಚೆ ಒಂದ್ಸತಿ ಏನಾಗಿರುತ್ತೆ ಅಂತಂದ್ರೆ, ಭಕ್ತಿ ವಿನೋದ ಠಾಕೂರ್ ಅವರು ಇರೋ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅವ್ರ ಹತ್ರ ಹೋಗ್ತಾರಂತೆ. ಅವ್ರು ತುಂಬಾ ಶ್ರೀಮಂತ ವ್ಯಕ್ತಿ ಅಂತೆ. ಅವರು ಭಕ್ತಿ ವಿನೋದ ಠಾಕೂರ್ ಹತ್ರ ಹೋಗ್ಬಿಟ್ಟು, ನಾನು ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಎಲ್ಲ ಜನರನ್ನ ತಗೊಂಡ್ಬರ್ಲಿಕ್ಕೆ, ಪ್ರಚಾರ ಮಾಡ್ಲಿಕ್ಕೆ ಒಂದು ಮಠವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೀವ್ ಯಾರಾದ್ರೂ ಒಬ್ಬ ಶುದ್ಧ ಭಕ್ತರನ್ನ ಅದಕ್ಕೆ ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಕಳಿಸ್ಲಿಕ್ಕೆ ಆಗತ್ತಾ, ನನ್ಗೆ ಈ ಸಹಾಯ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿದಾಗ ಭಕ್ತಿ ವಿನೋದ ಠಾಕೂರ್ ಅವ್ರು ಹೇಳ್ತಾರಂತೆ, ನನ್ನ ಮಗನೇ ಇದ್ದಾನೆ, ಅವನು ಇವಾಗ ಮಾಯಾಪುರದಲ್ಲಿದ್ದಾನೆ, ಅವರನ್ನ ಹೋಗಿ ನೀನು ಭೇಟಿ ಆಗು ಅಂತ ಹೇಳಿದಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಈ ವ್ಯಕ್ತಿ ಬರ್ತಾರಂತೆ. ಆ ಸಮಯದಲ್ಲಿ ಅವರು ಗಂಗಾ ನದಿ ಹತ್ರ ಒಂದು ದೃಶ್ಯವನ್ನ ನೋಡ್ತಾರಂತೆ. ಒಬ್ಬ ವ್ಯಕ್ತಿಯಲ್ಲಿ ಅವರು ಜಯ ಶಚಿನಂದನ ಗೌರಹರಿ, ಜಯ ಶಚಿನಂದನ ಗೌರಹರಿ ಅಂತ ಹೇಳ್ಬಿಟ್ಟು ನೃತ್ಯವನ್ನ ಮಾಡ್ತಾ ಇರ್ತಾರಂತೆ. ನೃತ್ಯವನ್ನ ಮಾಡಿ ಅವರು ಆ ಗಂಗಾ ನದಿಯಲ್ಲಿ ಅವರು ಧುಮುಕ್ತಾರಂತೆ. ಸೊ ಅವಾಗ ಅವರು ಯಾರು ಇವರು ಅಂತ ಹೇಳ್ಬಿಟ್ಟು ಅಲ್ಲಿರೋರನ್ನ ಕೇಳಿದಾಗ, ಇವರು ಭಕ್ತಿ ವಿನೋದ ಠಾಕೂರ್ ಅವರ ಮಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತ ಹೇಳಿದಾಗ ಅವರು ಏನು ದಿನಕ್ಕೆ 3 ಲಕ್ಷ ಬಾರಿ ಹರಿನಾಮವನ್ನ ಹೇಳ್ಕೊಂಡಾಗ ಅವ್ರು ಎಷ್ಟು ಭಾವೋದ್ರೇಕಕ್ಕೆ ಒಳಗಾಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರು ಈ ದೃಶ್ಯವನ್ನ ನೋಡಿ ಅರ್ಥ ಮಾಡ್ಕೊಂಡ್ರಂತೆ. ಬೇರೆಯವರೆಲ್ಲ ಅದನ್ನೇ ಹೇಳಿದ್ರಂತೆ, ಇವರು ದಿನಕ್ಕೆ ಅವ್ರು 3 ಲಕ್ಷ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾರೆ, ಅವರು ಭಾವೋದ್ರೇಕಕ್ಕೆ ಒಳಗಾಗಿ ಅವ್ರು ಈ ತರ ಇರ್ತಾರೆ ಅಂತ ಹೇಳಿದಾಗ ಅವಾಗ ಅವ್ರು ಅನ್ಕೋತಾರಂತೆ, ಇವ್ರಿರೋ ಸ್ಥಿತಿಯನ್ನ ನೋಡಿದ್ರೆ ಅವ್ರು ಖಂಡಿತ ಅವ್ರು ಯಾವ್ದೋ ಒಂದು ಲೋಕದಲ್ಲಿ ಇದ್ದಾರೆ, ತಮ್ಮ ಲೋಕದಲ್ಲಿ ಅವ್ರು ಇದ್ದಾರೆ, ಅವ್ರು ಖಂಡಿತ ಅವರು ಈ ನನ್ನ ಮಠವನ್ನ ಸ್ಥಾಪನೆ ಮಾಡಿ ಈ ಆಧ್ಯಾತ್ಮಿಕ ಮಾರ್ಗವನ್ನ ಹರಡ್ಲಿಕ್ಕೆ ಅವ್ರು ಖಂಡಿತ ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಹೋಗ್ಬಿಡ್ತಾರಂತೆ. ಆದ್ರೆ ಈಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈಗ ಶತಕೋಟಿ ಹರಿಕೃಷ್ಣ ಮಹಾಮಂತ್ರವನ್ನ ಹೇಳಿದ್ಮೇಲೆ ಅವರು ತಮ್ಮ ಏನು ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ದೊರಕದ್ಮೇಲೆ ಅವ್ರು ನಾನಿವಾಗ ಗೌಡಿಯ ಮಠವನ್ನ ಒಂದು ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಈ ವ್ಯಕ್ತಿ ಹತ್ರ ಅವ್ರು ಬರ್ತಾರಂತೆ. ಬಂದು
ಅವ್ರ ಮನೆಯ ಬಾಗ್ಲನ್ನ ತಟ್ಟಿ, ನಾನಿವಾಗ ತಯಾರಾಗಿದ್ದೀನಿ, ನೀವು ನನಗೆ ಸಹಾಯವನ್ನ ಮಾಡಿ, ಗೌಡಿಯ ಮಠವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಹಾಯವನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಇವಾಗ ಗೌಡಿಯ ಮಠವನ್ನ ಅವರು ಸ್ಥಾಪನೆಯನ್ನ ಮಾಡ್ತಾರಂತೆ. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಮಠವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ವಂತೆ. ಯಾಕಂದ್ರೆ ಈ ಮಠ ಅನ್ನೋದು ಒಂದು ಪೂತನಿಗೆ ಅವರು ಹೋಲಿಸ್ತಾರಂತೆ. ಇವಾಗ ಪೂತನಿ ಕೃಷ್ಣನ ಹತ್ರ ಏನಕ್ಕೆ ಬಂದ್ಲು ಅಂತಂತಂದ್ರೆ, ಅವಳು ಹಾಲಿನಂತಹ ಅಮೃತವನ್ನ ಕೊಡ್ಲಿಕ್ಕೆ ಬಂದ್ಲು, ಆದ್ರೆ ಕೊನೆಗೆ ಅವಳು ಏನ್ ಮಾಡ್ತಾಳೆ, ವಿಷವನ್ನ ಕೊಡ್ತಾಳೆ. ಸೊ ಅದೇ ತರನೇ ಈ ಮಠವನ್ನ ಎಲ್ಲರನ್ನೂ ಸಹ ಸದ್ಬಳಕೆ ಮಾಡ್ಕೊಳೋದಿಲ್ಲ. ಆ ಮಠದಲ್ಲಿ ಏನಾಗುತ್ತೆ, ಎಷ್ಟೊಂದ್ ಜನ ಅವರು ಸೋಮಾರಿಗಳು ಬರ್ತಾರೆ, ಬಂದು ಅವರು ಬರೇ ಊಟ ಮಾಡೋದು, ನಿದ್ದೆ ಮಾಡೋದು, ಮತ್ತೆ ಕಾಲವನ್ನ ವ್ಯರ್ಥ ಮಾಡೋದು. ಆ ಮಠದಲ್ಲಿ ಏನನ್ನ ಮಾಡ್ಬೇಕೋ ಅದನ್ನ ಅವರು ಮಾಡ್ದಲೆ, ಅದನ್ನ ಸದ್ಬಳಕೆ ಮಾಡ್ದಲೆ ಅವ್ರು ಅದನ್ನ ಏನು ಕೆಟ್ಟದಕ್ಕೆ ಬಳಕೆ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಇರೋದಿಲ್ಲ. ಆದ್ರೆ ಆ ಸಮಯದಲ್ಲಿ ಯಾವ ತರ ಇತ್ತು ಅಂತಂತಂದ್ರೆ, ಎಷ್ಟೊಂದು ಜನಕ್ಕೆ ಆ ಭಕ್ತಿ ಅನ್ನೋದು ಮನಸ್ಸಲ್ಲಿ ಇದ್ರೂ ಸಹ ಅದು ತುಂಬಾ ಹೆಮ್ಮರವಾಗಿ ಇರ್ಲಿಲ್ಲ. ಅದು ಬರೀ ಏನು ಸ್ವಲ್ಪ ಮಾತ್ರ ಇರ್ತಾ ಇತ್ತು, ಅದು ಸಣ್ಣ ಉತ್ಸಾಹ ಮಾತ್ರ ಇರ್ತಿತ್ತು. ಅದಕ್ಕೋಸ್ಕರ ಅಂತವ್ರನ್ನ ಪೋಷಣೆ ಮಾಡ್ಲಿಕ್ಕೋಸ್ಕರ ಒಂದು ಸಂಸ್ಥೆ ಅನ್ನೋದು ಇರ್ಲೇಬೇಕು ಅಂತ ಹೇಳ್ಬಿಟ್ಟು, ಯಾಕೆಂತಂದ್ರೆ ಒಬ್ಬೊಬ್ರೇ ಇದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಆಗೋದಿಲ್ಲ. ಆ ಒಗ್ಗಟ್ಟಿನಲ್ಲೇನೆ ಬಲ ಅಲ್ವಾ, ಒಗ್ಗಟ್ಟಿನಲ್ಲೇ ಶಕ್ತಿ ಅಂತ ನಾವು ತಿಳ್ಕೊಂಡಿದೀವಿ. ಅದೇ ತರನೇ ಎಲ್ಲರೂ ಸಂಘದಲ್ಲಿ ಇದ್ರೆ ಮಾತ್ರನೇ ನಾವು ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ನಾನು ಮಠವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮಠವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇವಾಗ ಏನಾಗತ್ತೆ, ಅವರು ಇದೇ ತರ ಮಠಗಳನ್ನ ಸ್ಥಾಪನೆ ಮಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ಶ್ರೀಮಂತ ವ್ಯಕ್ತಿ ಬರ್ತಾನೆ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ತನ್ನೆಲ್ಲ ಆಸ್ತಿಯನ್ನ ಅವನು ಮಾರ್ಬಿಟ್ಟು ಅದರಿಂದ ಬಂದಿರುವ ಹಣದಲ್ಲಿ ಅವರು ಒಂದು ಮಠವನ್ನ ಕಟ್ತಾರೆ. ಅವ್ರ ಹತ್ರ ಒಂದು ಸ್ವಲ್ಪನೂ ಹಣ ಇರೋದಿಲ್ಲ, ಅಷ್ಟನ್ನು ಅವ್ರ ಹತ್ರ ಇರೋದನ್ನೆಲ್ಲನೂ ಸಹ ಈ ಮಠವನ್ನ ಕಟ್ಲಿಕ್ಕೆ ಅವರು ಉಪಯೋಗಿಸ್ತಾರೆ. ಅವ್ರು ಬಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರೆ, ನಾನು ನನ್ನ ಹಣವನ್ನೆಲ್ಲ ಉಪಯೋಗಿಸಿ ನಾನು ಈ ಮಠವನ್ನ ನಾನು ಕಟ್ಟಿದೀನಿ, ನೀವು ನನಗೆ ಯಾವ್ದಾದ್ರು ಆ ಮಠದಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ನನಗೆ ಜಾಗವನ್ನ ಕೊಟ್ರೆ ನಾನು ಇಡೀ ನನ್ನ ಜೀವನವನ್ನ ನಾನು ಕಳಿತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಎಂತಹ ತ್ಯಾಗ ಅಲ್ವಾ. ಸೊ ಕೊನೆಗೆ ಏನಾಗುತ್ತೆ, ಆ ಮಠಕ್ಕೆ ಈ ಬಾಗ್ ಬಜಾರ್ ಗೌಡಿಯ ಮಠ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಡ್ತಾರೆ. ಅದು ಕಲ್ಕತ್ತಾದಲ್ಲಿದೆ. ಸೊ ಅದನ್ನ ನಾವು ಈಗಲೂ ಸಹ ನಾವು ನೋಡ್ಬೋದು. ಸೊ ಈ ಮಠಕ್ಕೆ ಅವ್ರೇನ್ ಮಾಡ್ತಾರೆ, ಹಳೆ ಮಠದಿಂದ ಎಲ್ಲ ತಮ್ಮ ಶಿಷ್ಯರನ್ನ ಕರ್ಕೊಂಡು ಈ ಹೊಸ ಮಠಕ್ಕೆ ಬರ್ತಾರೆ. ಸೊ ಈ ಹೊಸ ಮಠಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಸಹ ಇಂತಹ ಅದ್ಭುತವಾದ ಮಠವನ್ನ ನೋಡಿ ಅವರ ಶಿಷ್ಯರೆಲ್ಲರೂ ಸಹ ಎಷ್ಟೊಂದು ಕೋಣೆಗಳಿರುತ್ತೆ. ಆ ಕೋಣೆಗಳನ್ನ ನೋಡಿದಾಗ ಈ ಕೋಣೆ ನಂದು ಅಂತ ಹೇಳ್ಬಿಟ್ಟು ಎಲ್ಲರೂ ಒಬ್ರಿಗೊಬ್ರು ಅಲ್ಲಿ ಜಗಳವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನನಗೆ ಈ ಗಂಗಾ ನದಿಯ ದೃಶ್ಯವನ್ನ ನೋಡುವಂತಹ ಅಂತಹ ಕೋಣೆ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಒಬ್ರಲ್ಲೊಬ್ರು ಅವರು ಕಿತ್ತಾಡ್ತಾ ಇದ್ದಾರೆ. ಇದನ್ನ ನೋಡಿ ಸರಸ್ವತಿ ಠಾಕೂರ್ ಅವ್ರಿಗೆ ತುಂಬಾನೇ ಅವ್ರಿಗೆ ದುಃಖ ಆಗುತ್ತೆ. ಅವರು ಮುಂದೆ ಶಿಲಾ ಪ್ರಭುಪಾದರು ಸಿಕ್ಕಾಗ ಅವ್ರು ಹೇಳ್ತಾರಂತೆ, ನನಗೆ ಈಗ ಆ ಮಠದಲ್ಲಿ ಬೆಂಕಿ ಹೇಳ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ನನ್ಗೆ ಅನ್ನಿಸ್ತಾ ಇದೆ, ಆ ಮಠದಲ್ಲಿರುವ ಆ ಅಮೃತ ಶಿಲೆಗಳನ್ನೆಲ್ಲ ನಾನು ಮತ್ತೆ ಕಿತ್ಬಿಟ್ಟು ಅದನ್ನೆಲ್ಲ ನಾನು ಮಾರಿ, ನಾನು ಆ ಬಂದಿರೋ ಹಣದಲ್ಲಿ ನಾನು ಪುಸ್ತಕವನ್ನ ಮುದ್ರಣ ಮಾಡಿ ಅದನ್ನ ಹಂಚ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅದಕ್ಕೆ ಪ್ರಭುಪಾದರಿಗೆ ಹೇಳ್ತಾರಂತೆ, ನಿನಗೇನಾದ್ರೂ ಮುಂದೆ ಹಣ ಅನ್ನೋದೇನಾದ್ರೂ ಸಿಕ್ಕಿದ್ರೆ ನೀನು ಪುಸ್ತಕಗಳನ್ನ ನೀನು ಮುದ್ರಣ ಮಾಡು ಅಂತ ಹೇಳ್ಬಿಟ್ಟು ಅವಾಗ ಅವರಿಗೆ ಆದೇಶವನ್ನ ಕೊಡ್ತಾರಂತೆ, ರಾಧಾಕುಂಡದಲ್ಲಿ ಪ್ರಭುಪಾದರನ್ನ ಭೇಟಿಯಾದಾಗ. ಸೊ ಅದಕ್ಕೆ ಇಲ್ಲಿ ಅವ್ರಿಗೆ ತುಂಬಾನೇ ಉನ್ನತವಾದ ಆಲೋಚನೆಗಳಿತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಅದಕ್ಕೆ ಹೇಳ್ತಾರೆ, ಇವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟೋದು ಒಂದು ದೊಡ್ಡ ಸಾರ್ಥಕವಾದ ಕೆಲಸ ಅಲ್ಲ. ಹೌದು, ಅದು ಜನಗಳನ್ನ ಆಕರ್ಷಣೆ ಮಾಡುತ್ತೆ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿದ್ರೆ. ಆದ್ರೆ ಅಲ್ಲಿ ಜನಗಳು ಬಂದಾಗ ನಾವು ಅವರಿಗೆ ಆ ಜ್ಞಾನವನ್ನ ಕೊಡೋದು, ಈ ಭಗವಂತನ ಕುರಿತಾಗಿ ಜ್ಞಾನವನ್ನ ಕೊಡುವಂತಹ ಜವಾಬ್ದಾರಿ ಇರ್ಬೇಕು. ಇಲ್ಲ ಅಂತಂತಂದ್ರೆ ಆ ದೊಡ್ಡ ದೊಡ್ಡ ದೇವಸ್ಥಾನಗಳು ಅದರ ಉಪಯೋಗ ಯಾವ ರೀತಿಯಲ್ಲಿ ಆಗ್ಬೇಕು ಆತರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ರಂತೆ. ಅದಾದ್ಮೇಲೆ ಅವರು ಹತ್ತತ್ರ ಅವರು 64 ಭಕ್ತಿ ಮಠಗಳನ್ನ ಅಂದ್ರೆ ಗೌಡಿಯ ಮಠಗಳನ್ನ ಅವರು ಸ್ಥಾಪನೆ ಮಾಡಿದ್ರಂತೆ. ಎಷ್ಟೊಂದು ಜಾಗಗಳಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಅದಾದ್ಮೇಲೆ ಇನ್ನ ಒಂದು ತುಂಬಾ ಮುಖ್ಯವಾದದನ್ನ ಮಾಡಿರೋದು ಏನು ಅಂತಂದ್ರೆ, ನಮಗ್ ಗೊತ್ತಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಅವ್ರು ಸನ್ಯಾಸತ್ವವನ್ನ ತಗೊಂಡ್ಮೇಲೆ ಅವರು ಭಾರತದ ಉದ್ದಗಲಕ್ಕೂ ಅವರು ಸಂಚಾರವನ್ನ ಮಾಡಿ ಅವರು ಈ ಹರಿನಾಮ ಸಂಕೀರ್ತನೆಯನ್ನ ಎಲ್ಲರಿಗೂ ತಲುಪೋ ಹಂಗೆ ಮಾಡಿದ್ರು ಅಲ್ವಾ. ಅವ್ರು ಎಲ್ಲೆಲ್ಲಿ ಹೋಗಿ ಭೇಟಿಯನ್ನ ಮಾಡಿದ್ರು ಆ ಜಾಗದಲ್ಲಿ ಅವರು ಗೌಡಪಾದ ಪೀಠವನ್ನ ಸ್ಥಾಪನೆ ಮಾಡ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಅದನ್ನ ನಾವು ಇಲ್ಲಿ ಯಾವ್ದೋ ನೃಸಿಂಹ ದಲ್ಲಿರುವ ಬೆಟ್ಟದಲ್ಲೂ ಸಹ ನಾವು ಅದನ್ನ ನೋಡಬಹುದು. ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ
ಶಕ್ತಿ ಯಾವ ತರ ಇತ್ತು ಅಂತಂದ್ರೆ ಅದು ಸಾಮಾನ್ಯವಾದ ಶಕ್ತಿ ಇರಲಿಲ್ಲ, ಅದು ಅಲೌಕಿಕವಾದ ಶಕ್ತಿ ಇತ್ತು. ಇದನ್ನ ನೋಡಿ ಇಡೀ ಜಗತ್ತೇ ಅದು ಬೆರಗಾಯ್ತಂತೆ. ಅದಕ್ಕೋಸ್ಕರ ಎಷ್ಟೊಂದು ಜನ ಶ್ರೀಮಂತ ವ್ಯಕ್ತಿಗಳು, ಅವರೆಲ್ಲರೂ ವಿದ್ಯಾವಂತ ವ್ಯಕ್ತಿಗಳು, ಅವರೆಲ್ಲ ಬಂದು ಚೈತನ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರಿಂದ ಆಕರ್ಷಿತರಾಗಿ ಅವರೆಲ್ಲರೂ ಸಹ ತಮ್ಮ ಜೀವನವನ್ನ ಈ ಭಕ್ತಿ ಮಾರ್ಗಕ್ಕೆ ಅವರು ಮುಡಿಪಾಗಿಸ್ಕೊಂಡ್ರಂತೆ. ಸೊ ಅದಾದ್ಮೇಲೆ ನಾವು ಇಲ್ಲಿ ಈ ಮಠದ ಕುರಿತಾಗಿ ನಾವು ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನೆಲ್ಲ ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊಬಹುದು. ನೋಡಿ, ಅವ್ರು ಎಷ್ಟೆಲ್ಲ ತಂತ್ರಗಳನ್ನ ಉಪಯೋಗಿಸಿದ್ರು ಅಂತಂದ್ರೆ, ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಮಠನೇ ಆಗ್ಲಿ ದೇವಸ್ಥಾನ ಆಗ್ಲಿ ಆ ವಿಗ್ರಹಗಳ ಮುಂದೆ ಆ ಚೇರ್ಗಳನ್ನ ಯಾರು ಹಾಕೋದಿಲ್ಲ, ಎಲ್ಲರೂ ಸಹ ಹೋಗಿ ನೆಲದ ಮೇಲೆ ಕುತ್ಕೋತಾರೆ ಅಲ್ವಾ. ಆದ್ರೆ ಆ ಸಮಯದಲ್ಲಿ ಯಾರಿದ್ರು ಬ್ರಿಟಿಷರು ಆಡಳಿತವನ್ನ ಮಾಡ್ತಾ ಇದ್ರು, ಅವ್ರು ಯಾರನ್ನೂ ಸಹ ಕೆಳಗಡೆ ಅವ್ರಿಗೆ ನೆಲದ ಮೇಲೆ ಕುತ್ಕೊಳಕ್ಕೆ ಬರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೋಡಿ ಸರಸ್ವತಿ ಠಾಕೂರ್ ಅವರು ಎಂತಹ ಪರಿವರ್ತನೆಗಳನ್ನ ತಗೊಂಡ್ ಬಂದ್ರು, ಹೇಗಾದ್ರೂ ಮಾಡಿ ಕೇನ ಪ್ರಕಾರೇಣ ಕೃಷ್ಣನ ಭಕ್ತಿಗೆ ಬರ್ಬೇಕು ಎಲ್ಲರೂ ಅಂತ ಹೇಳ್ಬಿಟ್ಟು ನೋಡಿ ಅವ್ರು ಎಂತಹ ರೆವಲ್ಯೂಷನ್ ಅನ್ನ ತಗೊಂಬಂದ್ರು ಅಂತಂದ್ರೆ, ಆ ದೇವರ ವಿಗ್ರಹದ ಮುಂದೆ ಅವರು ಚೇರ್ಗಳನ್ನ ಅವರು ಹಾಕಿಸ್ತಾರಂತೆ. ಚೇರ್ಗಳನ್ನ ಹಾಕ್ಸಿ ಆ ಬ್ರಿಟಿಷ್ ಸಂಸ್ಥೆಯಲ್ಲಿರುವಂತಹ ಪ್ರಮುಖರನ್ನೆಲ್ಲ ವೈಸ್ರಾಯ್ಗಳನ್ನೆಲ್ಲ ಕರೆದಿ ಆ ಚೇರ್ ಮೇಲೆ ಕೂಡ್ಸಿ ಅವರು ಆ ಪ್ರವಚನವನ್ನ ಅವರು ಮಾಡ್ತಾ ಇದಾರಂತೆ. ನೋಡಿ ಇಷ್ಟೆಲ್ಲ ಅವರು ರೆವಲ್ಯೂಷನ್ ಅನ್ನ ಅವ್ರು ಮಾಡ್ತಾರಂತೆ. ನೋಡಿ ಇಷ್ಟೆಲ್ಲ 64 ಗೌಡಿಯ ಮಠಗಳನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರೇ ತೆರೆದಿದ್ದಾರೆ ಅಂತಂದ್ರೆ, ಯಾಕೆ ಶೀಲ ಪ್ರಭುಪಾದರು ಇಸ್ಕಾನ್ ಸಂಸ್ಥೆನ ಸ್ಥಾಪನೆ ಮಾಡಿದ್ರು, ಯಾಕೆ ಅವರು ಈ 64 ಗೌಡಿಯ ಮಠಗಳನ್ನೇ ಮುಂದುವರಿಸ್ಕೊಂಡು ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಬರುತ್ತೆ ಅಲ್ವಾ. ಸೊ ಯಾಕೆ ಅಂತಂತಂದ್ರೆ, ಆ ಗೌಡಿಯ ಮಠಗಳಲ್ಲೆಲ್ಲ ಹೆಚ್ಚಾಗಿ ಬಂಗಾಳಿ ಸನ್ಯಾಸಿಗಳೇ ಅಥವಾ ಬಂಗಾಳಿ ವಿಧವೆಯರೇ ಇರ್ತಾ ಇದ್ರಂತೆ. ಸೊ ಇವಾಗ ಇಸ್ಕಾನ್ ಸಂಸ್ಥೆ, ಯಾವುದೇ ಒಂದು ಇಸ್ಕಾನ್ ಸಂಸ್ಥೆ ಪ್ರಪಂಚ ಯಾವುದೇ ಒಂದು ಮೂಲೆಯಲ್ಲಿ ನೋಡಿದ್ರು ಸಹ ಅಲ್ಲಿ ಒಂದೇ ದೇಶದ ಒಂದೇ ಭಾಷೆಯ ಜನಗಳು ಇಲ್ಲ ಅಲ್ವಾ. ದೇಶ ವಿದೇಶಗಳಿಂದ ಬಂದಿರುವಂತಹ ಜನಗಳು ಇದ್ದಾರೆ ಆ ಇಸ್ಕಾನ್ ಸಂಸ್ಥೆಯಲ್ಲಿ. ಸೊ ಅದಕ್ಕೋಸ್ಕರನೇ ಪ್ರಭುಪಾದ ಅವರು ಆ ಇಸ್ಕಾನ್ ಸಂಸ್ಥೆ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ನ ಅವರು ಸ್ಥಾಪನೆ ಮಾಡ್ತಾರೆ. ಅವರು ಗೌಡಿಯ ಮಠಗಳಲ್ಲೇ ಅವರು ತಮ್ಮ ಪ್ರಚಾರವನ್ನ ಅವರು ಮುಂದುವರಿಸಿಕೊಂಡು ಹೋಗೋದಿಲ್ಲ ಅವರು. ಮತ್ತೆ ಅವರು ವಿಶ್ವದಾದ್ಯಂತ ಅವರು ಈ ಚೈತನ್ಯ ಮಹಾಪ್ರಭುಗಳ ಬೋಧನೆಯನ್ನ ಅವರು ಪ್ರಚಾರ ಮಾಡದೇ ಅವ್ರದ್ದು ಮಹತ್ತರವಾದ ಉದ್ದೇಶವಾಗಿತ್ತು ಶೀಲ ಪ್ರಭುಪಾದರದು. ಅದಾದ್ಮೇಲೆ ಇನ್ನ ಒಂದು ತುಂಬಾ ಮುಖ್ಯವಾದ ತಂತ್ರ ಏನು, ಆಲೋಚನೆ ಏನು ಇತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಅಂತಂದ್ರೆ, ಆ ಛತ್ರವಾಸ ಅನ್ನೋದು ಇತ್ತು. ಆ ಛತ್ರವಾಸ ಅಂತಂದ್ರೆ ಏನು ಅಂತಂದ್ರೆ, ನಮಗ್ ಗೊತ್ತಿರೋ ಹಾಗೇನೆ ಯಾವುದೇ ಒಂದು ಯೂನಿವರ್ಸಿಟಿ ಇದ್ರೆ ಅಲ್ಲಿ ಆ ಯೂನಿವರ್ಸಿಟಿಗೆ ರಿಲೇಟೆಡ್ ಒಂದು ಏನಿರುತ್ತೆ, ಒಂದು ಹಾಸ್ಟೆಲ್ ಅಂತ ಇರುತ್ತೆ ಅಲ್ವಾ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಮನಸ್ಥಿತಿ ಏನಿತ್ತು ಅಂತಂತಂದ್ರೆ, ಆ ಹಾಸ್ಟೆಲ್ ಅಥವಾ ಆ ಯೂನಿವರ್ಸಿಟಿಗಳು ಎಲ್ಲಿರುತ್ತೋ ಅಲ್ಲಲ್ಲಿ ಒಂದು ಹಾಸ್ಟೆಲ್ ಅನ್ನ ಮಾಡೋದು, ಅದನ್ನ ಛತ್ರವಾಸ ಅಂತ ಕರೀತಾರೆ. ಆ ಹಾಸ್ಟೆಲ್ ಅನ್ನ ಮಾಡೋದು ಏನು ಅದರ ಉದ್ದೇಶ ಅಂತಂತಂದ್ರೆ, ಇವಾಗ ಯೂನಿವರ್ಸಿಟಿಯಲ್ಲಿ ಕಲಿತಾ ಇರೋ ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರು ಇರ್ತಾರೆ. ಅವ್ರು ಇವಾಗ ಐಹಿಕವಾದ ಜ್ಞಾನವನ್ನ ಕಲ್ತ್ಕೊತಾ ಇದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಏನು ಅವ್ರದ್ದು ಉದ್ದೇಶ ಇತ್ತು ಅಂತಂದ್ರೆ, ಆ ಐಹಿಕ ಜ್ಞಾನದ ಜೊತೆಗೆ ಅವರು ಆಧ್ಯಾತ್ಮಿಕ ಜ್ಞಾನವನ್ನ ಕಲ್ತ್ಕೊಂಡು ಅವರು ಪರಿಪೂರ್ಣ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳಿ ಅನ್ನೋ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಅವರು ಲಂಡನ್ ನ ವಿಶ್ವವಿದ್ಯಾಲಯದ ಹತ್ರ ಅವರು ಛತ್ರವಾಸಗಳನ್ನ ತೆರಿಬೇಕು ಅನ್ನೋದೊಂದು ಅವರು ಮಹತ್ತರವಾದ ಆಸೆಯನ್ನ ಅವರು ಇಟ್ಕೊಂಡಿದ್ರು. ಮತ್ತೆ ಇಲ್ಲಿ ಮಠದ ಬಗ್ಗೆ ಅವ್ರು ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಬದುಕ್ಲಿಕ್ಕೋಸ್ಕರ ನಾವು ಮಠವನ್ನ ನಿರ್ಮಿಸ್ಕೊಡ್ದು, ನಾವು ಜೀವಂತ ಮಠಗಳನ್ನ ನಾವು ನಿರ್ಮಾಣ ಮಾಡ್ಬೇಕು ಅಲ್ವಾ. ಬದುಕಲಿಕ್ಕೋಸ್ಕರ ನಾವು ಮಠವನ್ನ ನಾವು ಸ್ಥಾಪನೆ ಮಾಡ್ದಲೆ ನಾವು ಜೀವಂತ ಮಠವನ್ನ ನಾವು ಸ್ಥಾಪನೆ ಮಾಡ್ಬೇಕು. ಜೀವಂತ ಮಠ ಅಂದ್ರೆ ಏನ್ ಅರ್ಥ, ಅಲ್ಲಿರೋರೆಲ್ಲ ಭಕ್ತರೆಲ್ಲರನ್ನು ಸಹ ಒಂದು ಕ್ಷಣನೂ 24 ಗಂಟೆಗಳನ್ನು ಪ್ರತಿ ಒಂದು ಕ್ಷಣವನ್ನು ಅವರು ವ್ಯರ್ಥ ಮಾಡ್ದಲೆ ಅವರು ಹರೇ ಕೃಷ್ಣನ ಮಹಾಮಂತ್ರ ಹೇಳ್ಕೊಂಡು, ಮತ್ತೆ ಆ ಬೆಳಗ್ಗೆ 4:15 ಗಂಟೆಗೆ ಎದ್ದು ಅದಾದ್ಮೇಲೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಭಾಗವತವನ್ನ ಕೇಳ್ಕೊಂಡು, ಅದಾದ್ಮೇಲೆ ಅವರು ಏನು ಪ್ರವಚನವನ್ನ ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡು, ಈ ಪುಸ್ತಕವನ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು, ಅಥವಾ ಯಾವ್ದಾದ್ರು ಒಂದು ಕ್ಯಾಂಪ್ಗಳಿದ್ರೆ ಅದನ್ನೆಲ್ಲ ಹೋಗಿ ಅಟೆಂಡ್ ಮಾಡ್ಕೊಂಡು, ಈ ತರ ಮತ್ತೆ ಸಂಜೆ ಬಂದಾಗ ಮತ್ತೆ ಪ್ರವಚನ, ಮತ್ತೆ ಒಬ್ರೊಬ್ರಲ್ಲಿ ಅಂದ್ರೆ ಅವ್ರ ಮಧ್ಯೆ ಚರ್ಚೆಗಳನ್ನ ಮಾಡ್ಕೊಂಡು, ಈ ತರ 24 ಗಂಟೆಗಳ ಕಾಲ ಅವರು ಭಗವಂತನ ಕುರಿತಾಗಿ ಅವರು ಕಾಲವನ್ನ ಕಳಿಬೇಕಾಗತ್ತೆ. ಅದನ್ನ ಜೀವಂತ ಮಠ ಅಂತ ಕರೀತಾರೆ. ನಾವು ಅಲ್ಲಿ ಜೀವಿಸ್ಲಿಕ್ಕೋಸ್ಕರ ಮಠವನ್ನ ಮಾಡಬಾರ್ದು ಅನ್ನೋದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಉದ್ದೇಶವಾಗಿತ್ತು. ಮಠಗಳಿರೋದು ಭೋಗಿಗಳಿಗೆ ತ್ಯಾಗಿಗಳಿಗೆ ಅಲ್ಲ, ಅದಿರೋದು ಭಕ್ತರಿಗೋಸ್ಕರ, ಅವರನ್ನ ಮುಂದೆ ಭಕ್ತಿ ಮಾರ್ಗದಲ್ಲಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಮಠಗಳಿರೋದು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರು. ಮತ್ತೆ ಅವ್ರು ಇನ್ನ ಏನನ್ನ ಹೇಳ್ತಾ ಇದ್ರು ಅಂತಂದ್ರೆ, ನಾವು ಕೃಷ್ಣನನ್ನ ನೋಡ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡಬಾರ್ದು,
ಕೃಷ್ಣನೇ ನಮ್ಮನ್ನ ನೋಡೋ ತರ ನಾವು ಆ ತರ ಭಕ್ತಿ ಸೇವೆನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಸೊ ಅದಕ್ಕೆ ನಮ್ಗೆ ಪ್ರಭುಪಾದರು ಆಚಾರ್ಯರು ಅವರೆಲ್ಲ ಏನು ಅದಕ್ಕೆ ಹೋಲಿಕೆನ ಕೊಡ್ತಾರೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಅವನು ಪ್ರಿನ್ಸಿಪಲ್ ಅನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಏನು ಆತುರ ಪಡ್ತಾನೆ. ಅವಾಗ ಯಾರು ಅವನನ್ನ ಪ್ರಿನ್ಸಿಪಲ್ ಅನ್ನ ಭೇಟಿ ಮಾಡ್ಲಿಕ್ಕೆ ಕೊಡೋದಿಲ್ಲ. ಆದ್ರೆ ಅದೇ ಸ್ಟೂಡೆಂಟ್ ಏನಾದ್ರು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಏನಾದ್ರು ಬಂದ್ರೆ ಅವಾಗ ಏನಾಗುತ್ತೆ, ಅವಾಗ ಪ್ರಿನ್ಸಿಪಲ್ ನಾನು ಆ ಹುಡುಗ ಯಾರು, ಆ ಹುಡುಗನ ನಾನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗನನ್ನ ಕರೆಸ್ತಾರೆ. ಅಂದ್ರೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ನಾವೇ ಹೋಗಿ ಪ್ರೈಮ್ ಮಿನಿಸ್ಟರ್ನ ನೋಡ್ಬೇಕಂದ್ರೆ ಬಹಳ ಕಷ್ಟ. ಆದ್ರೆ ನಾವ್ ಯಾವ್ದಾದ್ರು ಒಂದು ಸಾಧನೆಯನ್ನ ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ನಮ್ಮನ್ನ ಬಂದು ನೋಡೋದು ತುಂಬಾ ಈಸಿ ಅಲ್ವಾ. ಅದನ್ನ ನಮ್ಗೆ ಅದು ಸರಸ್ವತಿ ಠಾಕೂರ್ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅವ್ರು ಎಷ್ಟು ಅದ್ಭುತವಾದ ತರಗತಿಗಳನ್ನ ತಗೋತಾ ಇದ್ರು ಅಂತಂದ್ರೆ, ಅವ್ರ ಕ್ಲಾಸ್ಗಳು ಇವಾಗ ಸಾಮಾನ್ಯವಾಗಿ 1 ಗಂಟೆಗಳ ಕಾಲ ಇರುತ್ತೆ ಅಲ್ವಾ, ಅಥವಾ ಮ್ಯಾಕ್ಸಿಮಮ್ 2 ಗಂಟೆಗಳ ಕಾಲ ಇರುತ್ತೆ. ಅವ್ರದ್ದು ಮಿನಿಮಮ್ ಅಂತಂದ್ರೆ 3 ಗಂಟೆಗಳ ಕಾಲ ಇರ್ತಾ ಇತ್ತಂತೆ. ಅದು ಎಷ್ಟು ಅವರು ಏನು ಚೆನ್ನಾಗಿ ಪ್ರವಚನವನ್ನ ಮಾಡ್ತಾ ಇರ್ತಾರೆ ಅಂತಂದ್ರೆ, ಅಷ್ಟು ಎಲ್ಲರೂ ತಲ್ಲೀನರಾಗಿರ್ಬೇಕು. ಅವರು ತಮ್ಮನ್ನ ತಾವೇ ಮರೆತು ಅವರು ಅಷ್ಟು ಚೆನ್ನಾಗಿ, ಬೇರೆ ಎಷ್ಟು ಅವ್ರಿಗೆ ವಾಕ್ ಚಾತುರ್ಯ ಇತ್ತಲ್ಲ, ಅಷ್ಟು ಚೆನ್ನಾಗಿ ಅವರು ಪ್ರವಚನವನ್ನ ಕೊಡ್ತಾ ಇದ್ರು. ಒಂದು ಸತಿ ಅವರು 7 ಗಂಟೆಗಳ ಕಾಲ ಸತತವಾಗಿ ಕೊಟ್ರಂತೆ. ಆಗ ಒಬ್ಬ ವಿದ್ಯಾರ್ಥಿ ಹೇಳ್ತಾರಂತೆ, ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರೇ, ಇವಾಗಾದ್ರೂ ನೀವು ಸ್ವಲ್ಪ ವಿಶ್ರಾಂತಿನ ತಗೋಬಾರ್ದ ಅಂತಂದ್ರೆ, ಆಗ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರಂತೆ, ನಾನು ಇಷ್ಟೊತ್ತು ತಗೊಂಡಿದ್ದೇನು, ಅದು ವಿಶ್ರಾಂತಿಯೇ, ಭಗವಂತನ ಕೆಲಸ ವಿಶ್ರಾಂತಿ. ಸರಿ, ನಾನು ಇವಾಗ ನನ್ನ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೊರಡ್ತಾರಂತೆ. ನೋಡಿ ಅವರ ಮನಸ್ಥಿತಿ ಯಾವ ತರ ಇದೆ ಅಲ್ವಾ. ಭಗವಂತನ ಬಗ್ಗೆ ಪ್ರವಚನವನ್ನ ಕೊಡೋದು ವಿಶ್ರಾಂತಿ ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾ ಇದ್ರು. ಅದಾದ್ಮೇಲೆ ಅಲ್ಲಿ ಎಲ್ಲ ಗೌಡಿಯ ಮಠ ನಡಿಬೇಕು ಅಂದ್ರೆ ಎಲ್ಲರೂ ದೇಣಿಗೆನ ಕೊಡ್ತಾರೆ ಅಲ್ವಾ. ಆತರ ಒಬ್ಬ ವ್ಯಕ್ತಿ ಅವ್ರು ಪ್ರತಿ ತಿಂಗಳು 2 ರೂಪಾಯಿ ದೇಣಿಗೆನ ಕೊಡ್ತಾ ಇದ್ರಂತೆ. ಆ ಕಾಲಕ್ಕೆ 2 ರೂಪಾಯಿ ಅಂತಂದ್ರೆ ಅದು ತುಂಬಾ ಹೆಚ್ಚಾದ ದುಡ್ಡು ಅದು. ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಲೇಟ್ ಆಗಿ ತರಗತಿಗೆ ಬಂದಾಗ್ಲೂ ಸಹ ಮುಂದೆ ಬಂದು ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಅವನು ಪ್ರಯತ್ನ ಪಡ್ತಾ ಇರ್ತಾನಂತೆ. ಇದನ್ನ ನೋಡ್ಬಿಟ್ಟು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ನಮ್ಗೆ ಗೊತ್ತಿರಾಗಿರೋರು ಲಯನ್ ಗುರು ಅಲ್ವಾ, ಅವ್ರು ಯಾರಿಗೂ ಎದುರ್ಕೊತಾ ಇರ್ಲಿಲ್ಲ. ಅವ್ರು ಹೇಳ್ತಾರಂತೆ, ನೀವು ಹೌದು ಈ ಗೌಡಿಯ ಮಠಕ್ಕೆ ದೇಣಿಗೆನ ಕೊಟ್ಟಿದ್ದೀರಾ, ಹಂಗಂದ ಮಾತ್ರಕ್ಕೆ ನೀವು ನನ್ನನ್ನ ಖರೀದಿ ಮಾಡಿಲ್ಲ. ನೀವೇನಾದ್ರೂ ತಡವಾಗಿ ಬಂದ್ರೆ ನೀವು ಮುಂದೆ ಬಂದು ಕುತ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ಬೇಡಿ, ಕ್ಲಾಸಿಗೆ ಡಿಸ್ಟರ್ಬ್ ಮಾಡ್ಬೇಡಿ, ನೀವು ಹಿಂದೆನೆ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅದಾದ್ಮೇಲೆ ಇದೇ ತರ ಅವ್ರು ಎಷ್ಟೊಂದು ಗೌಡಿಯ ಮಠಗಳು, ಆಧ್ಯಾತ್ಮಿಕ ಕೇಂದ್ರಗಳನ್ನ ಅವರು ಸ್ಥಾಪನೆ ಮಾಡ್ತಿದ್ರಲ್ಲ. ಒಂದು ಆಧ್ಯಾತ್ಮಿಕ ಕೇಂದ್ರವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ತುಂಬಾನೇ ಕಷ್ಟ ಪಡ್ತಾರಂತೆ. ಅವರು ಆ ಆಧ್ಯಾತ್ಮಿಕ ಕೇಂದ್ರವನ್ನ ಕಟ್ಟಿದ ಮೇಲೆ ಅಲ್ಲಿರೋರ್ಗೆ ಗೊತ್ತಾಗತ್ತಂತೆ, ಇವ್ರಿಗೆ ಒಬ್ಬ ಸ್ತ್ರೀಯ ಸಹವಾಸ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅವನನ್ನ ಆ ಆಧ್ಯಾತ್ಮಿಕ ಕೇಂದ್ರದಿಂದ ಅವರು ಹೊರಗಡೆ ಹೋಗೋ ತರ ಮಾಡ್ಬಿಡ್ತಾರಂತೆ. ಅದಾದ್ಮೇಲೆ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನ ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಕರೀತಾರಂತೆ. ಅವಾಗ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಬಂದಾಗ ಆ ವ್ಯಕ್ತಿ ಇರೋದಿಲ್ವಂತೆ. ಅವಾಗ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರಂತೆ, ಈ ತರ ಆ ವ್ಯಕ್ತಿಯ ನಡತೆ ಸರಿ ಇರ್ಲಿಲ್ಲ, ಅದಕ್ಕೆ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ಟಿದೀವಿ ಅಂತ ಹೇಳಿದಾಗ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ತುಂಬಾ ಬೇಜಾರಾಗುತ್ತಂತೆ. ಒಬ್ಬ ವ್ಯಕ್ತಿ ಹೌದು ತಪ್ಪನ್ನ ಮಾಡಿದಾನೆ, ಅವನಿಗೆ ನೀವು ಈ ತರಹ ಶಿಕ್ಷೆನ ಕೊಡಬಾರ್ದು, ಅವನನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ನೀವು ಅವಕಾಶವನ್ನ ಕೊಡ್ಬೇಕು, ನೀವು ಅವನನ್ನ ಕರ್ಕೊಂಡ್ ಬಂದ್ರೆ ಅಷ್ಟೇ ನಾನು ಈ ಉದ್ಘಾಟನೆ ಸಮಾರಂಭದಲ್ಲಿ ಇರ್ತೀನಿ ಅಂತ ಹೇಳಿದಾಗ ಒಬ್ರು ಹೋಗ್ಬಿಟ್ಟು ಅವನನ್ನ ಕರ್ಕೊಂಡ್ ಬರ್ತಾರಂತೆ. ಅವನು ಈ ಆಧ್ಯಾತ್ಮಿಕ ಕೇಂದ್ರ ಬಿಟ್ಮೇಲೆ ಒಂದು ವಾಚ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನಂತೆ. ಅಲ್ಲಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲ್ವಂತೆ. ಅವ್ನು ಹೇಗಾದ್ರೂ ನಾನು ಮತ್ತೆ ಈ ಭಕ್ತಿ ಮಾರ್ಗಕ್ಕೆ ಬರ್ಬೇಕಂತ ಬಿಟ್ಟು ಒದ್ದಾಡ್ತಾ ಇರ್ತಾನಂತೆ. ಆದ್ರೆ ಅವನು ಆ ಮುಖವನ್ನ ಇಟ್ಕೊಂಡು ವಾಪಸ್ ಬರ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇವಾಗ ಯಾವಾಗ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರೇ ಕಳಿಸ್ತಾರೋ ಆಗ ಅವನು ತುಂಬಾ ಖುಷಿಯಿಂದ ಬರ್ತಾನಂತೆ. ಖುಷಿಯಿಂದ ಬಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ ಅವನು ಪ್ರಣಾಮ ಮಾಡ್ತಾನಂತೆ. ನೀವು ಕೃಷ್ಣನಿಗಿಂತ ಹೆಚ್ಚು ಕರುಣಾಮಯಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸೊ ಅದಾದ್ಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಎಷ್ಟೆಲ್ಲ ಅವ್ರು ಬರೀತಾರೆ ಅಂತಂದ್ರೆ, ಅದನ್ನ ನಾವು ಇಲ್ಲಿ 3-4 ಸ್ಲೈಡ್ಸ್ ಆಗ್ತಾ ಇದೆ, ಅಷ್ಟೆಲ್ಲ ಅವರು ಬರ್ದಿದ್ದಾರೆ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಗೆ ಎಲ್ಲ ಎಷ್ಟೊಂದು ಭಾಷೆಗಳಲ್ಲಿ ಬರ್ದಿದ್ದಾರೆ. ಅದಾದ್ಮೇಲೆ ಅವರು ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಎಲ್ಲಾ ವೈಷ್ಣವರು ಈ ಪುಸ್ತಕಗಳನ್ನಾದ್ರೂ ನೀವು ಓದ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಯಾವ ಪುಸ್ತಕಗಳು ಅಂತಂದ್ರೆ ಚೈತನ್ಯ ಭಾಗವತ, ದಾಸಮೂಲ ಶಿಕ್ಷಾ. ಚೈತನ್ಯ ಭಾಗವತ ಬರೆದಿರೋದು ವೃಂದಾವನ ದಾಸ ಠಾಕೂರ್ ಅವರು, ದಾಸಮೂಲ ಶಿಕ್ಷಾ ಬರೆದಿರೋದು ಅವ್ರ ತಂದೆ ಭಕ್ತಿ ವಿನೋದ ಠಾಕೂರ್ ಅವರು, ಮತ್ತೆ ನರಹರಿ ಸರ್ಕಾರ ಅವರು ಬರೆದಿರೋದು ಶ್ರೀಕೃಷ್ಣ ಭಜನಾಮೃತ ಅಂತ ಹೇಳ್ಬಿಟ್ಟು, ನರೋತ್ತಮ ದಾಸ ಠಾಕೂರ್ ಅವ್ರು ಬರೆದಿರೋದು ಪ್ರೇಮ ಭಕ್ತಿ ಚಂದ್ರಿಕಾ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನ ಬೇರೆ ಪುಸ್ತಕಗಳಲ್ಲಿ ಹೇಳ್ತಾರೆ, ನರೋತ್ತಮ ದಾಸ ಠಾಕೂರ್ ಅವರು ಬರೆದಿರೋ ಪ್ರಾರ್ಥನಾ ಮತ್ತೆ ಪ್ರೇಮಚಂದ್ರ ಭಕ್ತಿ ಚಂದ್ರಿಕಾ ಪುಸ್ತಕ ಎರಡನ್ನೂ ಓದ್ಬೇಕು. ಮತ್ತೆ ಉಪದೇಶಾಮೃತ, ರೂಪ ಗೋಸ್ವಾಮಿಯವರು ಬರೆದಿರೋ ಉಪದೇಶಾಮೃತವನ್ನು ಓದ್ಬೇಕು ಅಂತ ಹೇಳ್ಬಿಟ್ಟು ಅವರು ಶಿಫಾರಸ್ ಮಾಡ್ತಾ ಇದ್ರಂತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಮತ್ತೆ ಅದಾದ್ಮೇಲೆ ನೋಡಿ ಇನ್ನ ಎಷ್ಟೆಲ್ಲ ಪುಸ್ತಕಗಳನ್ನ ಅವರು ಬರ್ದಿದ್ದಾರೆ. ಇದರಲ್ಲಿ ಮುಖ್ಯವಾದದ್ದು, ನಾವು ಇದಕ್ಕಿಂತ ಮುಂಚೆ ನಾವು ಭಕ್ತಿ ವಿನೋದ ಠಾಕೂರ್ ಅವರ ಜೀವನ ಚರಿತ್ರೆಯನ್ನ ನಾವು
ಅರ್ಥ ಮಾಡ್ಕೋಬೇಕಾದ್ರೆ ನಾವ್ ಇದನ್ನ ತಿಳ್ಕೊಂಡ್ವಿ ಅಲ್ವಾ. ಅವ್ರು 12ನೇ ವಯಸ್ಸಲ್ಲಿ ಇದ್ದಾಗ್ಲೇನೆ ಅವ್ರಿಗೆ ಅಷ್ಟು ಏನು ಈ ಜ್ಯೋತಿಷ್ಯ ಇದ್ರ ಬಗ್ಗೆ ಅವ್ರಿಗೆ ತುಂಬಾನೇ ಅವ್ರಿಗೆ ಜ್ಞಾನ ಇರುತ್ತೆ. ಅದಕ್ಕೋಸ್ಕರ ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರು ಏನ್ ಹೇಳ್ತಾರೆ, ಯಾರು ಸಾರಿ ಭಕ್ತಿ ವಿನೋದ ಠಾಕೂರ್ ಅವ್ರಿಗೆ ಅವರ ಗುರುಗಳು ಯಾರು ಜಗನ್ನಾಥ್ ದಾಸ್ ಬಾಬಾಜಿ ಅವ್ರು ಏನ್ ಹೇಳ್ತಾರೆ, ನೀನು ನಿನ್ನ ಮಗನ ಹತ್ರ 12 ವರ್ಷದ ಮಗನ ಹತ್ರ ನೀನು ಈ ಪಂಚಿಕ ವಾರ್ಷಿಕ ಪಂಚಿಕವನ್ನ ನೀನು ಯಾಕೆ ತಯಾರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಸೂಚನೆಯನ್ನ ಕೊಡ್ತಾರೆ ಅಲ್ವಾ. ಅವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ನವದ್ವೀಪ ಪಂಚಿಕವನ್ನ ಅವರು ಹೊರಡಿಸ್ತಾರೆ. ನಾವಿವಾಗ ಏನು ಏಕಾದಶಿ ವ್ರತವನ್ನ ಮಾಡ್ತಾ ಇದೀವಿ, ಮತ್ತೆ ಎಷ್ಟೊಂದು ಪ್ರಮುಖರಾದ ಆಚಾರ್ಯರ ಆವಿರ್ಭಾವ ಮತ್ತೆ ತಿರುಭಾವ ತಿಥಿಗಳನ್ನ ನಾವು ನೋಡ್ತಾ ಇದೀವೋ ಅದು ಇದರ ಮೂಲಕವೇನೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಏನ್ ಬರ್ದಿದ್ದಾರೆ ಅದರ ಮೂಲಕವೇ ನಾವು ಅದನ್ನ ಉಪಯೋಗಿಸ್ಕೊಂಡೆ ನಾವು ಇದನ್ನೆಲ್ಲ ನಾವು ಆಚರಣೆ ಮಾಡ್ತಾ ಇರೋದು. ಸೊ ಇದೇ ತರ ಅವರು ನೋಡಿ ಇನ್ನ ಎಷ್ಟೆಲ್ಲ ಬರ್ದಿದ್ದಾರೆ ಅಂತಂದ್ರೆ ಇದರಲ್ಲಿ ನಾನು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಬ್ರಹ್ಮ ಸಂಹಿತ. ಸೊ ನಮಗ್ ಗೊತ್ತಿರೋ ಹಾಗೆ ಬ್ರಹ್ಮ ಸಂಹಿತವನ್ನ ಚೈತನ್ಯ ಮಹಾಪ್ರಭುಗಳು ಈ ದಕ್ಷಿಣ ಭಾಗಕ್ಕೆ ಬಂದಾಗ ಅವರು ಈ ಬ್ರಹ್ಮ ಸಂಹಿತವನ್ನ ಅವ್ರಿಗೆ ಸಿಗುತ್ತೆ ಅಲ್ವಾ. ಅದನ್ನ ಅವರು ಜೋಪಾನವಾಗಿ ಅದನ್ನ ತಗೊಂಡ್ ಬಂದ್ಬಿಟ್ಟು ಅವರು ಗೋಸ್ವಾಮಿಗಳಿಗೆ ಕೊಡ್ತಾರೆ ಅಲ್ವಾ. ಸೊ ಈ ಬ್ರಹ್ಮ ಸಂಹಿತೆಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿರೋದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಆದ್ರೆ ಇದನ್ನ ಮತ್ತೆ ಪ್ರಭುಪಾದ್ರ ಅವರು ಟ್ರಾನ್ಸ್ಲೇಷನ್ ಮಾಡಿಲ್ಲ. ಇವಾಗ ನಮ್ಮ ಹತ್ರ ಏನ್ ಬ್ರಹ್ಮ ಸಂಹಿತ ಇದೆ 5.1 ಏನಿದೆ, ಸಾರಿ ಅಧ್ಯಾಯ 5 ಏನಿದೆ ಅದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬರ್ದಿರುವಂತಹ ಭಾವಾರ್ಥದ ಪುಸ್ತಕವೇ ನಮ್ಮ ಹತ್ರ ಇವಾಗ ಇರೋದು. ಮತ್ತೆ ಈಶೋಪನಿಷತ್ತನ್ನು ನಾವು ಓದಿದ್ರೆ ಅದರಲ್ಲೂ ಸಹ ಪ್ರಭುಪಾದರು ಅವರು ಅದನ್ನ ಭಾವಾರ್ಥವನ್ನ ಬರ್ದಿದ್ದಾರೆ. ಈಶೋಪನಿಷತ್ತಿನ 18 ಶ್ಲೋಕಗಳಿಗೆ ಅದರಲ್ಲಿ ಅವರು ಭಾವಾರ್ಥವನ್ನ ಬರಿಬೇಕಾದ್ರೆ ತನ್ನ ಗುರುಗಳು ಏನನ್ನ ಹೇಳಿದ್ದಾರೆ ಅನ್ನೋದನ್ನು ಸಹ ಅವರು ಸೇರಿಸಿ ಅವರು ಬರ್ದಿದ್ದಾರೆ ಅಲ್ವಾ. ಅದನ್ನ ಬಿಟ್ರೆ ಈಶೋಪನಿಷತ್ತನ್ನು ಸಹ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅದಕ್ಕೂ ಸಹ ಅವರು ಭಾವಾರ್ಥವನ್ನ ಅವರು ಬರ್ದಿದ್ದಾರೆ. ಸೊ ಇವಾಗ ನಾವು ಹೇಗೆ ನಮ್ಗೆ ಇವಾಗ ತುಂಬಾ ಮುಖ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಯಾಕೆ ಅಂತಂದ್ರೆ ಅವ್ರು ನಮ್ಗೆ ಶ್ರೀಲ ಪ್ರಭುಪಾದರನ್ನ ಕೊಟ್ಟಿದ್ದಾರೆ ಅಲ್ವಾ. ಹೇಗೆ ಅವರ ಭೇಟಿ ಆಯ್ತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸಂಕ್ಷಿಪ್ತವಾಗಿ ಚರ್ಚೆನ ಮಾಡೋಣಂತೆ. ಮತ್ತೆ ನಾವ್ ಯಾವಾಗ ಶ್ರೀಲ ಪ್ರಭುಪಾದರವ್ರ ಬಗ್ಗೆ ನಾವು ತಿಳ್ಕೊತೀವಿ ಅವಾಗ ನಾವು ಅದನ್ನ ಡೀಟೇಲ್ ಆಗಿ ಚರ್ಚೆನ ಮಾಡೋಣಂತೆ. ಸೊ ಇವಾಗ 1922 ಮೊದಲ ಬಾರಿಗೆ ಅಭಯ್ ಬಾಬು ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನ ಭೇಟಿ ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಅವ್ರಿಗೆ ಸಾಧುಗಳಂದ್ರೆ ಅವ್ರಿಗೆ ತುಂಬಾ ಒಳ್ಳೆ ಅಭಿಪ್ರಾಯನೇ ಇರೋದಿಲ್ಲ. ಯಾಕಂದ್ರೆ ಅವರ ಮನೆಗೆ ದಿನ ಬೆಳಗಾದ್ರೆ ಸಾಧು ಬರ್ತಿರ್ತಾರೆ, ಅವರ ಸ್ವಭಾವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರದಿಂದ ನೋಡಿರ್ತಾರೆ. ಅದಕ್ಕೆ ಅವ್ರಿಗೆ ಯಾರೇ ಸಾಧುಗಳಂದ್ರೆ ಅವ್ರಿಗೆ ಭಕ್ತಿ ಭಾವ ಬರ್ತಾ ಇರೋದಿಲ್ಲ. ಆದ್ರೆ ಯಾರು ಆ ನರೇಂದ್ರ ಮಲ್ಲಿಕ್ ಅವನು ತುಂಬಾ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾನೆ, ಇವ್ರು ಸಾಮಾನ್ಯವಾದ ಸಾಧು ಅಲ್ಲ, ನೀನು ಒಂದ್ಸತಿ ನೋಡು ಅಂತ ಹೇಳ್ಬಿಟ್ಟು ಅವರು ತುಂಬಾ ಬಲವಂತವಾಗಿ ಎಳ್ಕೊಂಡು ಹೋಗ್ತಾರೆ. ಕಲ್ಕತ್ತಾದ ಉಲ್ತಾಜಂಗ್ ಆ ರೋಡಲ್ಲಿ ಇರುವಂತಹ ಈ ಗೌಡಿಯ ಮಠಕ್ಕೆ ಬರ್ತಾರೆ. ಬಂದಾಗ ಅವರು ಮೊದಲನೇ ಬಾರಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನ ನೋಡ್ದಾಗ್ಲೇನೆ ಅವರು ತುಂಬಾ ಆಕರ್ಷಣೆಗೆ ಒಳಗಾಗ್ತಾರೆ. ಯಾಕಂದ್ರೆ ಅವ್ರದ್ದು ಅಂತಹ ಆಕರ್ಷಣೆಗೆ ಒಳಗಾಗುವಂತಹ ವ್ಯಕ್ತಿತ್ವ ಇರುತ್ತೆ. ಸೊ ಅವಾಗ ಮೊದಲ ಭೇಟಿಯಲ್ಲೇನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅಭಯ್ ಅವ್ರಿಗೆ ಒಂದು ಆದೇಶವನ್ನ ಕೊಡ್ತಾರೆ. ನೀವೆಲ್ಲನೂ ಸಹ ಆಂಗ್ಲ ಭಾಷೆಯಲ್ಲಿ ಇಷ್ಟೊಂದು ಪ್ರಾವೀಣ್ಯತೆಯನ್ನ ಪಡೆದಿದ್ದೀರಾ, ನೀವು ಯಾಕೆ ಆಂಗ್ಲ ಭಾಷೆನ ಮಾತಾಡ್ತಾರಲ್ವಾ ಅವ್ರ ಹತ್ರ ನೀವು ಈ ಭಗವದ್ಗೀತೆಯ ಜ್ಞಾನವನ್ನು ನೀವು ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮೊದಲ ಭೇಟಿಲೇ ಅವರು ಆದೇಶವನ್ನ ಅವ್ರು ನೀಡ್ತಾರೆ. ಸೊ ಅದಾದ್ಮೇಲೆ ಮತ್ತೆ ಅವ್ರಿಗೆ ದೀಕ್ಷೆನೂ ಸಹ ಅವರು ಕೊಡ್ತಾರೆ. ಮತ್ತೆ ಅವರು ಗೃಹಸ್ಥರಾಗಿರ್ತಾರೆ ಅಲ್ವಾ ಭಕ್ತಿ ಶ್ರೀಲ ಪ್ರಭುಪಾದರವರು. ಅವರು ಯಾವಾಗ್ಲೂ ಸಹ ಹೋಗಿ ಅವರು ಗುರುಗಳ ಸೇವೆಯನ್ನು ಅವರು ಮಾಡ್ತಾ ಇರೋದಿಲ್ಲ. ಅವರು ಆದಾಗ ಅವರು ಭೇಟಿ ಆಗ್ತಿರ್ತಾರೆ. ಅವರ ಜೀವನದಲ್ಲಿ ಅವರು ಕೆಲವು ಬಾರಿ ಮಾತ್ರನೇ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನ ಭೇಟಿಯಾಗಿದ್ದು. ಅವ್ರು ಇದೇ ತರ ಒಂದ್ಸತಿ ಅವರು ಗೋವರ್ಧನ ಪರಿಕ್ರಮ ಇರೋ ಸಮಯದಲ್ಲಿ ಬಂದಾಗ ಅವ್ರನ್ನ ಭೇಟಿಯಾದಾಗ ಆ ರಾಧಾಕುಂಡದ ಹತ್ರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನು ಅವರಿಗೆ ಸೂಚನೆಯನ್ನ ಕೊಡ್ತಾರೆ ಅಂತಂದ್ರೆ, ನಿನ್ನ ಹತ್ರ ಹಣ ಬಂದಾಗ ನೀನು ಪುಸ್ತಕಗಳನ್ನ ನೀನು ಪ್ರಿಂಟ್ ಮಾಡಿ ಮುದ್ರಣ ಮಾಡಿ ಅದನ್ನ ವಿತರಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಶ್ರೀಲ ಪ್ರಭುಪಾದರು ಅವರು ಎಷ್ಟು ಬುದ್ಧಿವಂತರಾಗಿರ್ತಾರೆ ಅಂತಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವರ ಶಿಷ್ಯರಿಗೆ ಅವರು ಹೇಳಿರ್ತಾರಂತೆ, ಅಭಯ್ ಬಾಬು ಅವ್ರು ಏನೇ ಬರೆದ್ರು ಸಹ ಅದನ್ನ ನೀವು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಮತ್ತೆ ಅದಾದ್ಮೇಲೆ ಅವರು ಅಂತಿಮ ಸಂದೇಶ ಅವ್ರು ಏನನ್ನ ಕೊಡ್ತಾರೆ ಅಂತಂತಂದ್ರೆ, ನೀನು ಏನು ಸನ್ಯಾಸವನ್ನ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕಣ್ಮರೆಯಾದ್ಮೇಲೂ ಸಹ ಪ್ರಭುಪಾದರ ಅವರ ಕನಸಿನಲ್ಲಿ ಬಂದು ನೀನು ಸನ್ಯಾಸವನ್ನ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ. ಅದಾದ್ಮೇಲೆ ಕೊನೆಗೆ ನೋಡಿ ಅವರು ಒಂದು ಪತ್ರವನ್ನ ಬರೀತಾರೆ, ಎಲ್ಲರೂ ನಿಮ್ಗೆ ಎಷ್ಟು ಸೇವೆಯನ್ನ ಮಾಡ್ತಾ ಇದ್ದಾರೆ, ಆದ್ರೆ ನಾನು ದೀಕ್ಷೆನ ತಗೊಂಡಿದ್ದೀನಿ, ಆದ್ರೆ ನನಗೆ ನಿಮ್ಮ ಹತ್ರ ಖುದ್ದಾಗಿ ಬಂದು ನಾನು ಏನನ್ನೂ ಸೇವೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ನಾನು ಹೇಗೆ ನಾನು ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರಂತೆ,
ನೀನು ನಮ್ಮ ಚಳಿವಳಿಯನ್ನ ನೀನು ಇಂಗ್ಲಿಷ್ ನಲ್ಲಿ ನೀನು ಮಾಡ್ಲಿಕ್ಕೆ ನೀನು ಪ್ರಯತ್ನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೊನೆಯ ಸಂದೇಶವನ್ನ ಅವ್ರು ಹೇಳ್ತಾರಂತೆ. ಇದು ನಿನಗೂ ಸಹಾಯ ಮಾಡುತ್ತೆ ಮತ್ತೆ ಎಲ್ಲರಿಗೂ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಮತ್ತೆ ಅವರು ಹೇಳ್ತಾ ಇದ್ರಂತೆ, ನನಗೆ ಒಬ್ಬ ಶುದ್ಧ ಭಕ್ತ ಇದ್ರೆ ನನ್ನ ಜೀವನವೇ ಸಾರ್ಥಕ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ್ಲೂ ಹೇಳ್ತಿದ್ರಂತೆ. ನೋಡಿ, ಕೊನೆಗೆ ಅವ್ರಿಗೆ ಒಬ್ಬ ಶುದ್ಧ ಭಕ್ತ ಅವ್ರಿಗೆ ಸಿಗ್ತಾರೆ ಅಲ್ವಾ, ಶಿಲಾ ಪ್ರಭುಪಾದ ಅವ್ರು ಸಿಗ್ತಾರೆ. ಸೊ ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಜನ್ಮ ಸಾರ್ಥಕ ಆಯ್ತು ಅಲ್ವಾ. ಸೊ ಮತ್ತೆ ಅವರು ವ್ಯಾಸ ಪೂಜೆ ದಿವಸ ಅವರು ಒಂದು ತುಂಬಾ ಸುಂದರವಾದ ಒಂದು ಏನು ಗುರು ವಂದನಾ ಏನು ಭಜನನ್ನ ಅವರು ಬರ್ದಿದ್ರಂತೆ ಅವರು. ಅದು ತುಂಬಾನೇ ಚೆನ್ನಾಗಿದೆ. ಇದು ಇಂಗ್ಲಿಷ್ ಅಲ್ಲಿ ಇದೆ. ಇದನ್ನ ನಾನು ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಹೋದಾಗ ಅದಷ್ಟು ಚೆನ್ನಾಗಿ ಬರ್ಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನ ಹಾಗೆ ಇಂಗ್ಲಿಷ್ ಅಲ್ಲಿ ನಾನು ಇಟ್ಟಿದ್ದೀನಿ. ಇದರ ಬಗ್ಗೆ ನಾನು ಇವಾಗ ಡೀಟೇಲ್ ಆಗಿ ಓದ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂದ್ರೆ ನಮ್ಗೆ ಇವಾಗ ಗೊತ್ತಿರೋ ಹಾಗೇನೆ ಶಿಲಾ ಪ್ರಭುಪಾದರು ಏನನ್ನೂ ಬರೆದ್ರು ಸಹ ಅದು ತುಂಬಾನೇ ಶ್ರೇಷ್ಠವಾಗಿರ್ತಾ ಇತ್ತು ಅವರ ಬರವಣಿಗೆ ಅಲ್ವಾ. ಸೊ ಮತ್ತೆ ಇಲ್ಲಿ ಅವರು ಏನೆಲ್ಲ ಬೇರೆದೆಲ್ಲ ಮಾಡಿದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಎಷ್ಟು ಎಂತೆಂತವ್ರನ್ನ ಅವರು ಪರಿವರ್ತನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಹತ್ರ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ, ರೋಹಿಣಿ ಕುಮಾರ್ ಘೋಷ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಆ ಕೆಲಸವನ್ನ ಬಿಟ್ಬಿಟ್ಟು ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿ ನನ್ನನ್ನ ನಾನು ತೊಡಗಿಸ್ಕೊಂಡು ಈ ಮನುಷ್ಯ ಜನ್ಮವನ್ನ ಉದ್ಧಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅದನ್ನ ಅವರು ರಿಟೈರ್ಡ್ ಅಂದ್ರೆ ಏನು ರಾಜೀನಾಮೆಯನ್ನ ಕೊಟ್ಬಿಟ್ಟು ಅವ್ರೇನ್ ಮಾಡ್ತಾರೆ, ನವದ್ವೀಪಕ್ಕೆ ಬರ್ತಾರೆ. ನವದ್ವೀಪಕ್ಕೆ ಬಂದು ಅಲ್ಲಿ ಬೌಲ್ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಆ ಸಮಯದಲ್ಲಿ ವೈಷ್ಣವ ಪಂಥಗಳಲ್ಲಿ 13 ಅಪಸಿದ್ಧಾಂತಗಳಿತ್ತು ಅಲ್ವಾ. ಅದರಲ್ಲಿ ಈ ಬೌಲ್ ಪಂಥಕ್ಕೆ ಅವರು ಅದರ ಅನುಗುಣವಾಗಿ ಅವರು ಜೀವನವನ್ನ ನಡೆಸಲಿಕ್ಕೆ ಶುರು ಮಾಡ್ತಾರೆ. ಅವರು ಒಂದ್ಸತಿ ಈ ಸರಸ್ವತಿ ಗೋಸ್ವಾಮಿ ಅವರನ್ನ ಭೇಟಿ ಮಾಡ್ತಾರೆ. ಯೋಗ ಪೀಠದಲ್ಲಿ ಸರಸ್ವತಿ ಗೋಸ್ವಾಮಿ ಅವರು ಉಪನ್ಯಾಸ ಕೊಡ್ತಿರ್ತಾರೆ. ಆಗ ಭೇಟಿಯನ್ನ ಮಾಡಿದಾಗ ಸರಸ್ವತಿ ಗೋಸ್ವಾಮಿ ಅವರ ಪ್ರವಚನವನ್ನ ಕೇಳಿ ರೋಹಿಣಿ ಕುಮಾರ್ ಘೋಷ್ ಅವ್ರಿಗೆ ತುಂಬಾನೇ ಸಂತೋಷ ಆಗೋಗ್ಬಿಡುತ್ತೆ. ಅವರು ಅದಾದ್ಮೇಲೆ ಅದನ್ನ ಕೇಳಿದಾದ್ಮೇಲೆ ಅವರು ತನ್ನ ಮನೆಗೆ ಅವರು ವಾಪಸ್ ಹೋಗ್ತಾರೆ, ಅಂದ್ರೆ ಅವ್ರ ಮಠಕ್ಕೆ ವಾಪಸ್ ಹೋಗ್ತಾರೆ. ಅವ್ರು ಅದೇ ಗುಂಗಲ್ಲೇ ಇರ್ತಾರೆ, ಊಟನೂ ಮಾಡೋದಿಲ್ಲ, ಅದೇ ಗುಂಗಲ್ಲೇ ಹಾಗೇನೆ ಅವ್ರು ಮಲ್ಕೋತಾರೆ. ಮಲ್ಕೊಂಡಾಗ ಅವ್ರಿಗೆ ಒಂದು ಕನಸು ಬರುತ್ತೆ. ಆ ಕನಸಲ್ಲಿ ಆ ಬೌಲ್ ಸಂಪ್ರದಾಯಕ್ಕೆ ಅದು ಹುಲಿಯ ರೂಪದಲ್ಲಿ ಬರುತ್ತೆ. ಅದು ಹುಲಿ ಅದು ತನ್ನ ಸಂಗಾತಿಯ ಗಂಡು ಹೆಣ್ಣಿನ ಜೋಡಿಯ ರೂಪದಲ್ಲಿ ಬರುತ್ತೆ. ಆ ಬೌಲ್ ಸಂಪ್ರದಾಯ ಆ ತರ ಬಂದು ಅವರನ್ನ ಇನ್ನೇನು ಮುಗಿಸ್ಬೇಕು ಅನ್ನೋ ಒಂದು ದೃಶ್ಯವನ್ನ ಅವರು ಕನಸಲ್ಲಿ ಕಾಣ್ತಾರೆ. ಆಗ ಅವರು ಚೈತನ್ಯ ಮಹಾಪ್ರಭುಗಳ ಮೊರೆ ಹೋಗ್ತಾರೆ. ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಬಂದ್ಬಿಟ್ಟು ಇವರನ್ನ ಕಾಪಾಡ್ತಾರೆ. ಅದನ್ನ ಅವರು ಅವರ ಕನಸಲ್ಲಿ ನೋಡ್ತಾರೆ. ಈ ಕನಸಾದ್ಮೇಲೆ ಅವರು ಕೊನೆಗೆ ಅವರ ಬೌಲ್ ಪಂಥವನ್ನ ಬಿಟ್ಬಿಟ್ಟು ಅವರು ಶಾಶ್ವತವಾಗಿ ಬಿಟ್ಟು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಪಾದಗಳಲ್ಲಿ ಅವರ ಆಶ್ರಯವನ್ನ ಅವರು ಪಡಿತಾರೆ. ಅದಾದ್ಮೇಲೆ ಅವರ ಸಹೋದರ, ನಿಮಗ್ ಗೊತ್ತಿರೋ ಹಾಗೇನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಂದೆ ಭಕ್ತಿ ವಿನೋದ ಠಾಕೂರ್ ಅವರಿಗೆ 10 ಜನ ಮಕ್ಕಳು ಅಲ್ವಾ. ಸೊ ಅದ್ರಲ್ಲಿ ಇವರು 5ನೇವರು. ಇವರ ಅಣ್ಣ ಹಿರಿಯ ಸಹೋದರ ಅನ್ನದಾ ಪ್ರಸಾದ್ ದತ್ತ ಅವರಿರ್ತಾರೆ. ಅವ್ರಿಗೆ ತುಂಬಾ ತಲೆನೋವುತ್ತಾ ಇರುತ್ತೆ. ಅವ್ರು ಇನ್ನೇನು ತಮ್ಮ ದೇಹವನ್ನ ತ್ಯಾಗ ಮಾಡ್ಬೇಕು ಅಂತಹ ಸಮಯದಲ್ಲಿ ನೋಡಿ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವರ ಪಕ್ಕದಲ್ಲೇ ಕುತ್ಕೊಂಡು ರಾತ್ರಿ ಇಡೀ ಹರಿನಾಮವನ್ನ ಜಪ ಮಾಡ್ತಾರಂತೆ. ಇವಾಗ ನಮ್ಗೆ ತಿಳಿಸಿ ಕೊಡ್ತಾ ಇದಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಯಾರ್ದಾದ್ರೂ ಮರಣದ ಸಮಯ ಹತ್ರ ಬರ್ತಿದೆ ಅಂತಂದ್ರೆ ನಾವು ಹರಿನಾಮವನ್ನ ಮಾಡ್ಬೇಕು. ಅಂದ್ರೆ ಅವ್ರಿಗೆ ಅಂದ್ರೆ 1 ನಿಮಿಷ ಅಥವಾ ಒಂದ್ ಸ್ವಲ್ಪ ನಮ್ಗೆ ಸಮಯ ಇಷ್ಟೇ ಇರೋದು ಅಷ್ಟು ಮಾತ್ರ ಕೇಳಿಸ್ಬೇಕು ಅಂತ ಅಲ್ಲ, 24 ಗಂಟೆಗಳ ಕಾಲ ಆ ವ್ಯಕ್ತಿಯ ಬಳಿ ಕುತ್ಕೊಂಡು ನಾವು ಹರಿನಾಮವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಅದೇ ತರ ಅವರು ತಮ್ಮ ಅಣ್ಣನ ಹತ್ರನೇ ಕುತ್ಕೊಂಡು ರಾತ್ರಿ ಇಡೀ ಹರಿನಾಮವನ್ನ ಜಪ ಮಾಡ್ತಾ ಇದ್ರಂತೆ. ಅದಾದ್ಮೇಲೆ ಅನ್ನದ ಗೋಸ್ವಾಮಿ ಅವರು ಅವ್ರಿಗೆ ಒಂದ್ ಸ್ವಲ್ಪ ಪ್ರಜ್ಞೆ ಬಂದಂಗ ಆಗತ್ತಂತೆ. ಪ್ರಜ್ಞೆ ಬಂದು ಅವರು ಸರಸ್ವತಿ ಗೋಸ್ವಾಮಿ ಅವ್ರ ಹತ್ರ ಅವರು ಕ್ಷಮೆಯನ್ನ ಅವ್ರು ಬೇಡ್ಲಿಕ್ಕೆ ಶುರು ಮಾಡ್ತಾರಂತೆ. ಅದಾದ್ಮೇಲೆ ಅವರು ಹೇಳ್ತಾರಂತೆ, ನಾನು ಹಿಂದಿನ ಜನ್ಮದಲ್ಲಿ ನಾನು ತುಂಬಾ ಅಪರಾಧವನ್ನ ನಾನು ಮಾಡಿದ್ದೆ, ಅದಕ್ಕೋಸ್ಕರ ನಾನು ಇವಾಗ ಮರು ಜನ್ಮವನ್ನ ಪಡಿಬೇಕಾಯ್ತು. ಆದ್ರೆ ನಾನು ಅಲ್ಲಿ ಹಿಂದಿನ ಜನ್ಮದಲ್ಲಿ ನಾನು ಪುಣ್ಯವನ್ನ ಮಾಡಿರೋದ್ರಿಂದ ನಾನು ಭಕ್ತಿ ವಿನೋದ ಠಾಕೂರ್ ಅವರ ಕುಟುಂಬದಲ್ಲಿ ನಾನು ಜನ್ಮವನ್ನ ಪಡೆಯೋ ತರ ಆಯ್ತು. ನಾನು ಹಿಂದಿನ ಜನ್ಮದಲ್ಲಿ ನಾನು ರಾಮಾನುಜ ಸಂಪ್ರದಾಯವನ್ನ ನಾನು ಅನುಸರಿಸ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಆ ಕ್ಷಣದಲ್ಲೇ ಅವರು ಅವರ ಅಣ್ಣನ ಹಣೆಯ ಮೇಲೆ ಆ ತಿಲಕ ಬಂದಿರೋದನ್ನ ಅವರು ನೋಡ್ತಾರಂತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಸೊ ಅದಾದ್ಮೇಲೆ ಅವರ ಅಣ್ಣ ಅವರು ತಮ್ಮ ದೇಹವನ್ನ ಅವರು ತ್ಯಜಿಸ್ತಾರೆ. ಅದಾದ್ಮೇಲೆ ನಮಗ್ ಗೊತ್ತಿರೋ ಹಾಗೇನೆ ಆ ಮಾಯಾಪುರ ಗಂಗಾ ನದಿ ಇರುವಂತಹ ಸ್ಥಳ ನವದ್ವೀಪ ಅಂತ ನಾವು ಕರಿತೀವಿ. ಅಲ್ಲಿ ಯಾವಾಗ್ಲೂ ಸಹ ಪ್ರವಾಹ ಅದೆಲ್ಲನೂ ಸಹ ಹೆಚ್ಚು ಇರುತ್ತೆ. ಒಂದ್ಸತಿ ಏನಾಗುತ್ತೆ ಅಂತಂದ್ರೆ ಈ ಜನ್ಮಾಷ್ಟಮಿಯ ಸಮಯ ಇರುತ್ತೆ. ಅದ್ರ ಹಿಂದಿನ ದಿನ ಸರಸ್ವತಿ ಗೋಸ್ವಾಮಿ ಅವ್ರಿಗೆ
ಅವರು ಮಾಯಾಪುರದಲ್ಲಿ ಭಜನೆಗೆ ತೊಡಗಿರ್ತಾರೆ. ಅವ್ರಿಗೆ ದೇವರಿಗೆ ಆ ಹಾಲನ್ನ ನೈವೇದ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಅವಾಗ ಆದ್ರೆ ಅಲ್ಲಿ ಪ್ರವಾಹ ಇರತ್ತೆ, ಯಾರು ಹಾಲನ್ನ ತಗೊಂಡ್ ಬಂದು ಕೊಡುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಅವ್ರಿಗೆ ಅವಾಗ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಅವ್ರಿಗೆ ತುಂಬಾ ಏನು ಭಗವಂತನಿಗೆ ಹಾಲನ್ನ ನೈವೇದ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಮನಸ್ಸಿನಲ್ಲಿ ಅವರು ಅಷ್ಟು ಯೋಚನೆ ಮಾಡ್ತಾ ಇರ್ತಾರೆ ಅವರು. ಅದೇ ಸಮಯಕ್ಕೆ ಏನಾಗತ್ತೆ ಅಂತಂದ್ರೆ ಒಬ್ರು ದೋಣಿಯಲ್ಲಿ ಬಂದ್ಬಿಟ್ಟು ಹಾಲನ್ನ ಮತ್ತೆ ಹಾಲಿನ ಎಷ್ಟೊಂದು ಏನು ಬೆಣ್ಣೆ, ಕ್ಷೀರ, ಹಾಲಿನಿಂದ ಮಾಡಿರುವ ಸಾಮಾನುಗಳನ್ನೆಲ್ಲ ಅವ್ರು ತಗೊಂಡ್ಬಂದು ಕೊಡ್ತಾರಂತೆ. ಸೊ ಇಲ್ಲಿ ಅವ್ರು ಹೇಗೆ ತಂದ್ಕೊಡ್ತಾರೆ ಅಂತಂದ್ರೆ, ಒಬ್ರು ಹರಿನಾರಾಯಣ ಚಕ್ರವರ್ತಿ ಅನ್ನೋರು ಒಬ್ರು ಭಕ್ತ ಇರ್ತಾರಂತೆ. ಅವ್ರಿಗೆ ಆತರ ಮನಸ್ಸಿಗೆ ಬರುತ್ತಂತೆ, ನಾನು ಈಗ ಈ ತರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಈ ಎಲ್ಲಾ ಸಾಮಾನುಗಳನ್ನ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸಿಗೆ ಬಂದಿರೋದ್ರಿಂದ ಅವ್ರು ಇವಾಗ ಈ ಒಬ್ಬರನ್ನ ದೋಣಿಯಲ್ಲಿ ಕಳಿಸಿ ಇದನ್ನೆಲ್ಲ ಅವ್ರಿಗೆ ತಲುಪಿಸೋ ತರ ಅವರು ಮಾಡ್ತಾರಂತೆ. ಅದಾದ್ಮೇಲೆ ಎಲ್ಲ ಭಕ್ತರಿಗೂ ಖುಷಿ ಆಗುತ್ತಂತೆ. ನೈವೇದ್ಯ ಎಲ್ಲ ಆದ್ಮೇಲೆ ಎಲ್ಲರೂ ಅದನ್ನ ಸ್ವೀಕಾರ ಮಾಡ್ತಾರಂತೆ. ಅದಾದ್ಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಭಗವಂತನಲ್ಲಿ ಅವರು ಏನು ಕ್ಷಮೆಯನ್ನ ಬೇಡ್ಕೋತಾರಂತೆ. ನಾನು ಆತರ ಇಚ್ಛೆ ಪಟ್ಟಿದ್ದಕ್ಕೆ ನೀನು ಅದನ್ನ ಅವ್ರಿಗೆ ಮನಸ್ಸಿಗೆ ಬರೋ ತರ ಮಾಡಿ ಅದನ್ನ ನೀನು ಕಳಿಸಿದ್ಯಾ, ನಾನು ನಿನ್ಗೆ ತುಂಬಾ ತೊಂದರೆ ಕೊಟ್ಟೆ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಅವರು ಕ್ಷಮೆಯನ್ನ ಅವರು ಬೇಡ್ಕೋತಾರಂತೆ. ಅದಾದ್ಮೇಲೆ ಆ ಜಾಗದಲ್ಲಿ ಯಾವಾಗ್ಲೂ ಪ್ರವಾಹ ಬರ್ತಾನೆ ಇರುತ್ತಲ್ವಾ, ಒಂದಲ್ಲ ಒಂದು ಸತಿ ಅದು ಪ್ರವಾಹ ಬರ್ತಾ ಇರುತ್ತೆ. ಆ ಜನಗಳಿಗೆ ತುಂಬಾ ತೊಂದರೆ ಆಗ್ತಿರುತ್ತೆ. ಆಗ ಅವರು ಒಬ್ರು ಬಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಂತ ಜನಗಳು ಬಂದ್ಬಿಟ್ಟು, ಆ ನವದ್ವೀಪದ ಜನಗಳು ಬಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ಹತ್ರ ಕೇಳ್ತಾರಂತೆ, ಇವಾಗ ಈ ತರ ಪ್ರವಾಹ ಆದಾಗ ನಮ್ಮನ್ನ ನಾವು ರಕ್ಷಿಸ್ಕೋಬೇಕು, ಅವಾಗ ನಾವು ನಮ್ಮಲ್ಲಿರುವ ಮುಖ್ಯವಾದ ವಸ್ತುಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ಯಾವ್ದು ಮುಖ್ಯವಾದ ವಸ್ತುಗಳು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿ ಕೊಡ್ತೀರಾ ಅಂತ ಹೇಳಿದಾಗ ಅವ್ರು ಹೇಳ್ತಾರಂತೆ, 2 ಮುಖ್ಯವಾದ ವಸ್ತುಗಳು ಏನು ಅಂತಂದ್ರೆ ಭಗವಂತನ ಪೂಜೆ ಮಾಡ್ತೀವಲ್ಲ ಆ ವಿಗ್ರಹಗಳು, ರಾಧಾ ಕೃಷ್ಣರ ವಿಗ್ರಹಗಳು, ಮತ್ತೆ 3 ಪುಸ್ತಕಗಳು. ಆ 3 ಪುಸ್ತಕಗಳು ಯಾವ್ದು ಅಂತಂದ್ರೆ ಭಗವದ್ಗೀತಾ, ಭಾಗವತಂ ಮತ್ತೆ ಚೈತನ್ಯ ಚರಿತಾಮೃತ. ಸೊ ಇಷ್ಟನ್ನ ತಗೊಂಡು ನೀವು ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅಕಸ್ಮಾತ್ ನಿಮ್ಗೆ ತುಂಬಾ ಭಾರ ಆಗ್ತಿದೆ ಅಂತಂದ್ರೆ ನೀವು ಭಗವದ್ಗೀತೆನ ಬಿಟ್ಬಿಡಿ, ಇನ್ 2 ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸರಿ, ನಿಮ್ಗೆ ಇನ್ನ ಭಾರ ಆಗ್ತಿದ್ಯಾ, ಹಾಗಾದ್ರೆ ಭಾಗವತಮನ್ನು ನೀವು ಬಿಟ್ಬಿಡಿ, ಸೊ ಮತ್ತೆ ನೀವು ಚೈತನ್ಯ ಚರಿತಾಮೃತವನ್ನ ನೀವು ನಿಮ್ಮ ಹತ್ರ ಇಟ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸರಿ, ಅದನ್ನು ಭಾರ ಆಗ್ತಾ ಇದ್ಯಾ ಅಂತಂದ್ರೆ ನೀವು ಹಾಗಾದ್ರೆ ನಿಮ್ಮನ್ನ ನೀವು ಅಂದ್ರೆ ಮುಳುಗೋ ತರ ಮಾಡ್ಬಿಡಿ. ಯಾಕೆ ಅಂತಂದ್ರೆ ನೀವು ಚೈತನ್ಯ ಚರಿತಾಮೃತವನ್ನ ನೀವು ನೀರಿನಲ್ಲಿ ಬಿಟ್ಬಿಟ್ರೆ ನೀವು ಜೀವನವನ್ನ ನಡೆಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಅಂದ್ರೆ ನಾವ್ ಇದರಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಜೀವನವನ್ನ ಕಳ್ಕೋಬೇಕು ಅಂತ ಅಲ್ಲ. ಅಂದ್ರೆ ಆ ಚೈತನ್ಯ ಚರಿತಾಮೃತದ ಮಹತ್ವನ ನಮ್ಗೆ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಅವ್ರು ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಅವರ ಜನ್ಮದಲ್ಲಿ ಅಟ್ಲೀಸ್ಟ್ 100 ಬಾರಿ ಆದ್ರೂ ಚೈತನ್ಯ ಚರಿತಾಮೃತವನ್ನ ಓದಿರ್ಬೇಕು ಅಂತ ಹೇಳ್ಬಿಟ್ಟು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಒಂದ್ಸತಿ ಓದ್ಲಿಕ್ಕೆನೆ ಎಷ್ಟು ಕಷ್ಟ ಆಗ್ತದೆ ನೋಡಿ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದಾರೆ, 100 ಸತಿ ಓದಿದ್ರೆ ನಮ್ಮ ಮನಸ್ಸು ಎಷ್ಟು ಅದು ಪರಿಶುದ್ಧವಾಗತ್ತೆ ಅಂತಂದ್ರೆ ಆಗ ನಾವು ಆ ಭಗವಂತನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ, ಅವರನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಈ ಭಕ್ತಿ ಮಾರ್ಗದಲ್ಲಿ ನಮ್ಮನ್ನ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಅದು ಅಷ್ಟು ನಮ್ಮನ್ನ ಪರಿಶುದ್ಧ ಮಾಡುತ್ತಂತೆ ಆ ಚೈತನ್ಯ ಚರಿತಾಮೃತ. ಅದರ ಮಹತ್ವವನ್ನ ತಿಳಿಸ್ಲಿಕ್ಕೆ ಅವರು ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ತರ ಗೌರಂಗ ಮಹಾಪ್ರಭು ಅವರ ಸಂದೇಶವನ್ನ ಅವರು ಬೋಧಿಸ್ಲಿಕ್ಕೆ ಅವರು ತ್ರಿದಂಡಿ ಸನ್ಯಾಸಿಗಳನ್ನ ಅವರು ನಿಯೋಜನೆ ಮಾಡ್ತಾರಂತೆ. ಈ ತರ ಅವರು ಒಂದು 6 ವರ್ಷಗಳ ಕಾಲ ಅವರು ಉಪದೇಶದ ಕಾರ್ಯಕ್ರಮವನ್ನ ಮೇಲ್ವಿಚಾರಣೆಯನ್ನ ಮಾಡ್ತಾರಂತೆ. ಅದಾದ್ಮೇಲೆ ಅವ್ರಿಗೆ ಅನ್ನಿಸುತ್ತಂತೆ, ಸರಿ ನಾನು ಒಂದು ಮಟ್ಟಿಗೆ ನಾನು ಮಾಡಿದೀನಿ, ನಾನು ನನ್ನ ಕೆಲಸವನ್ನ, ನನಗೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನನ್ನ ಗುರು ತಂದೆ ತಾಯಿಗಳು ಹೇಳಿರುವ ಈ ಆದೇಶವನ್ನ ನಾನು ಸ್ವಲ್ಪ ಮಟ್ಟಿಗೆ ಮಾಡಿದೀನಿ, ನನ್ನ ಭಗವದ್ಧಾಮಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ನಿರ್ಧಾರ ಮಾಡ್ತಾರಂತೆ. ಅದಾದ್ಮೇಲೆ ಅವರು ಕಣ್ಮರೆ ಆಗೋದಕ್ಕಿಂತ ಮುಂಚೆ ಅವರು ತನ್ನೆಲ್ಲ ಅಗ್ರಗಣ್ಯ ಶಿಷ್ಯರನ್ನೆಲ್ಲ ಕರೆದ್ಬಿಟ್ಟು ಅವರು ತುಂಬಾ ಹಿತವಚನಗಳನ್ನ ಅವರು ಹೇಳ್ತಾರಂತೆ. ಸೊ ಆ ಹಿತವಚನಗಳು ಏನು ಅಂತ ಹೇಳ್ಬಿಟ್ಟು ನಾವು ಮುಂದೆ ತಿಳ್ಕೊಳ್ಳೋಣಂತೆ. ಸೊ ಅದಾದ್ಮೇಲೆ ಅವರು ಎಲ್ಲ ಭಕ್ತರ ಮೇಲೆ ಅವರು ತಮ್ಮ ಆಶೀರ್ವಾದವನ್ನ ಅವರು ಧಾರೆ ಎರಿತಾರಂತೆ. ಅದಾದ್ಮೇಲೆ ಅವರು ಹೇಳ್ತಾರಂತೆ, ರೂಪ ರಘುನಾಥರ ಸಂದೇಶವನ್ನ ನೀವು ಎಲ್ಲರಿಗೂ ಉತ್ಸಾಹದಿಂದ ನೀವು ಬೋಧನೆ ಮಾಡಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರಂತೆ. ಮತ್ತೆ ನೀವು ನಿಮ್ಮ ಇಂದ್ರಿಯ ತೃಪ್ತಿಗಳನ್ನ ಮಾಡೋದಕ್ಕೋಸ್ಕರ ನೀವು ನಿಮ್ಮನ್ನ ನೀವು ತೊಡಗಿಸ್ಕೋಬೇಡಿ. ಮತ್ತೆ ನಿಮ್ಗೆ ಈ ಮಾರ್ಗದಲ್ಲಿ ಎಷ್ಟೇ ನೀವು ಭಗವಂತನ ಸೇವೆಯನ್ನ ಮಾಡೋದ್ರಲ್ಲಿ ಎಷ್ಟೇ ನಿಮ್ಗೆ ಕಷ್ಟಗಳು ಬಂದ್ರು, ಅಪಾಯಗಳು ಬಂದ್ರು ಸಹ ನೀವು ಯಾವತ್ತೇ ಆದ್ರೂ ನೀವು ಹರಿಯ ಆರಾಧನೆ ನೀವು ತ್ಯಜಿಸಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಮತ್ತೆ ಈ ಜಗತ್ತಿನಲ್ಲಿ ಅಂದ್ರೆ ತುಂಬಾ ಜನ ಅವರು ಕೃಷ್ಣನ ಆರಾಧನೆಯ ಸಂದೇಶವನ್ನ ಅವರು ಸ್ವೀಕಾರ ಮಾಡ್ತಾ ಇಲ್ಲ. ಆದ್ರೂ ಸಹ ನೀವು ಕೃಷ್ಣನನ್ನ ವೈಭವೀಕರಿಸೋ ಒಂದು ವಿಚಾರಗಳನ್ನ ನೀವು ಎಂದಿಗೂ ಬಿಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಂತೆ. ಮತ್ತೆ ನೀವು ಯಾವಾಗ್ಲೂ ನೀವು ನಿಮ್ಮ ಭಜನೆಯನ್ನ ನೀವು ಮಾಡಿ ಎಂತ ಸಮಯದಲ್ಲೂ ಸಹ ನಾವಿವಾಗ ಏನ್ ಮಾಡ್ತೀವಿ,
ನಮ್ಗೆ ಏನಾದ್ರು ತುಂಬಾ ಬಿಸಿ ಇದ್ರೆ ನಾವೇನ್ ಮಾಡ್ತೀವಿ, ಊಟವನ್ನ ಬಿಡೋದಿಲ್ಲ ನಾವು ಅಲ್ವಾ. ಬೇಕಾದ್ರೆ ನಾವು ಜಪವನ್ನ ಮಾಡೋ ರೌಂಡ್ಸ್ ಅನ್ನ ನಾವು ಬಿಟ್ಬಿಡ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಏನು ಹೇಳ್ತಾ ಇದ್ರೆ, ನೀವು ಸ್ವಂತ ಭಜನೆಯನ್ನ ನೀವು ಯಾವಾಗ್ಲೂ ನೀವು ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ರೆ. ಮತ್ತೆ ನಾವು ಯಾವ ಭಾವನೆಯಲ್ಲಿ ಇರ್ಬೇಕು ಅಂತಂದ್ರೆ, ನಾವು ಹುಲ್ಲಿನ ಎಸಳಿನ ತರ ನಾವ್ ಯಾವಾಗ್ಲೂ ವಿನಮ್ರರಾಗಿ ಇರ್ಬೇಕು, ಮರದಂತೆ ನಾವು ಸಹಿಷ್ಣುರಾಗಿರ್ಬೇಕು. ಏನು ನಮ್ಗೆ ಚೈತನ್ಯ ಮಹಾಪ್ರಭುಗಳು ಆ ಶಿಕ್ಷಾಷ್ಟಕದಲ್ಲಿ ಹೇಳಿದರೋ ಆತರ ನಾವು ವಿನಮ್ರರಾಗಿ ನಾವ್ ಇರ್ಬೇಕು ಅಂತ ಹೇಳ್ಬಿಟ್ಟು, ಆತರ ಇಟ್ಕೊಂಡು ನಾವು ಹರಿಯ ನಾಮವನ್ನ ನಾವು ಮಾಡ್ತಾ ಅದನ್ನ ವೈಭವೀಕರಿಸಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಸೊ ಅದಾದ್ಮೇಲೆ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ, ಜನವರಿ 1, 1937 ಮುಂಜಾನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ತಮ್ಮ ಲೀಲೆಯನ್ನ ಮುಗಿಸಿ ಅವರು ಮತ್ತೆ ವಾಪಸ್ಸು ಅವರು ಗೋಲೋಕ ವೃಂದಾವನಕ್ಕೆ ಹೋಗಿ ಭಗವಂತನ ನಿತ್ಯ ಲೀಲೆಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು. ಈಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಗೆ ಕೊಟ್ಟಿರುವಂತಹ ಆ ಬೋಧನೆಗಳು ಏನಿದೆ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದನ್ನು ಚರ್ಚೆ ಮಾಡಿದ್ರೆ ಪ್ರತಿ ಒಂದೊಂದನ್ನು ನಾವು ಎಷ್ಟೊಂದು ಸಮಯವನ್ನು ಉಪಯೋಗಿಸ್ಕೊಂಡು ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟು ಟೈಮ್ ಮಾತಾಜಿ? 9:38 ಮಾತಾಜಿ. ಮಾತಾಜಿ, ಇದನ್ನ ನಾನು ಜಸ್ಟ್ ಓದ್ಬಿಡ್ತೀನಿ, ಯಾಕಂದ್ರೆ ಇದು ನಾನು ಪ್ರತಿಯೊಂದನ್ನು ನಾನು ವಿಚಾರ ಮಾಡೋದಿಕ್ ಆಗೋದಿಲ್ಲ. ಇಲ್ಲಿ ಏನಂತ ಹೇಳ್ತಾ ಇದ್ರೆ, ಪ್ರತಿಯೊಂದನ್ನು ಸಹ ಒಂದೊಂದು ಮುತ್ತು ಅಂತ ಹೇಳ್ತಾ ಇದಾರೆ. ದ ಪರ್ಲ್ಸ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಾವು ಈ ಜಗತ್ತಿನಲ್ಲಿ ಪರೀಕ್ಷೆ ಮತ್ತು ಪ್ರಯೋಗಕ್ಕೆ ಒಳಪಟ್ಟಿದ್ದೇವೆ. ಭಕ್ತರ ಕೀರ್ತನೆಯಲ್ಲಿ ಪಾಲ್ಗೊಂಡವರು ಮಾತ್ರ ಯಶಸ್ವಿಯಾಗುತ್ತಾರೆ. ದೇವರ ಬಗ್ಗೆ ಪ್ರವಚನ ನಡೆಯುವ ಭೂಮಿಯ ಮೇಲಿನ ಪ್ರತಿಯೊಂದು ಸ್ಥಳವು ತೀರ್ಥಯಾತ್ರೆಯ ಸ್ಥಳವಾಗಿದೆ. ಕೃಷ್ಣನಿಗೆ ಸಂಬಂಧವಿಲ್ಲದ ವಸ್ತುಗಳ ಸ್ವಾಧೀನ ನಮ್ಮ ಮುಖ್ಯ ರೋಗ. ನನ್ನ ಕೆಟ್ಟ ಶತ್ರುಗಳಿಗೆ ಅತ್ಯುನ್ನತ ಒಳ್ಳೆಯದನ್ನು ಬಿಟ್ಟು ನಾನು ಏನನ್ನೂ ಅಪೇಕ್ಷಿಸಬಾರದು. ಐಷಾರಾಮಿಯಲ್ಲಿ ದೇಹದೊಂದಿಗೆ ನಿಶ್ಚತೆ ಹೆಚ್ಚಾದಂತೆ ಸೇವಾ ಮನೋಭಾವವು ಕ್ಷೀಣಿಸುತ್ತದೆ. ದೇವರ ಅನುಗ್ರಹವುಳ್ಳವರು ತಮ್ಮ ಮಾರ್ಗಗಳನ್ನು ಮುಳ್ಳುಗಳಿಂದ ಕಂಡುಕೊಳ್ಳುತ್ತಾರೆ. ನಮ್ಮ ಲೌಕಿಕ ಜೀವನದಲ್ಲಿ ಶಾಂತಿ ಅಥವಾ ಸಂತೋಷವಿಲ್ಲ. ಸಂದರ್ಭಗಳು ಪ್ರಕ್ಷುಬ್ಧತೆ ಮತ್ತು ಕಿರಿಕಿರಿಯನ್ನ ಉಂಟು ಮಾಡುತ್ತದೆ. ಮಹಾಮಂತ್ರವನ್ನು ಜೋರಾಗಿ ಮತ್ತು ಬಾಂಧವ್ಯದಿಂದ ಜಪಿಸಿ. ಇದು ಲೌಕಿಕ ದುಷ್ಟ ಮತ್ತು ಕೀಟಗಳ ಜಡತ್ವವನ್ನು ದೂರ ಮಾಡುತ್ತದೆ. ಬಜಾರ್ ಗಾಸಿಪ್ ಬಗ್ಗೆ ಉದಾಸೀನರಾಗಿರಿ. ನಿಮ್ಮ ಪಾಲಿಸಬೇಕಾದ ಗುರಿಗಳಿಗೆ ದೃಢವಾಗಿ ಅಂಟಿಕೊಳ್ಳಿ. ಯಾವುದೇ ಕೊರತೆ ಅಥವಾ ಅಡೆತಡೆಗಳಿಲ್ಲದೆ ಜಗತ್ತು ನಿಮ್ಮ ದಾರಿಯಲ್ಲಿ ನಿಲ್ಲುತ್ತದೆ. ಪ್ರಪಂಚದ ಬಹಿರ್ಮುಖಿಗಳಿಗೆ ಸರಿಯಾದ ಗೌರವವನ್ನು ನೀಡಿ, ಆದರೆ ಅವರ ನಡವಳಿಕೆಯನ್ನು ಮೆಚ್ಚಬೇಡಿ. ಅವರ ಮನಸ್ಸು ನಿಮ್ಮಿಂದ ಅಲುಗಾಡಬೇಕು. ಒಬ್ಬ ಭಕ್ತನು ಎಲ್ಲೆಡೆ ದೇವರ ಉಪಸ್ಥಿತಿಯನ್ನು ಅನುಭವಿಸುತ್ತಾನೆ, ಆದರೆ ಒಬ್ಬ ಭಗವಂತನನ್ನು ಒಪ್ಪದವನು ಅವನ ಅಸ್ತಿತ್ವವನ್ನು ಎಲ್ಲಾ ಕಡೆಯೂ ನಿರಾಕರಿಸುತ್ತಾನೆ. ಪ್ರಪಂಚದ ತಾರ್ಕಿಕತೆಯೊಂದಿಗೆ ನೀವು ಅತೀಂದ್ರಿಯ ವಿಷಯಗಳನ್ನು ಪ್ರಶಂಸಿಸಲು ಸಾಧ್ಯವಿಲ್ಲ. ನಿಮ್ಮ ಬುದ್ಧಿಯ ಅಳತೆ ಕೋಲಿನಿಂದ ಅದನ್ನು ಹೀಯಾಳಿಸುವುದು ಸಂಪೂರ್ಣ ಅಸಂಬದ್ಧ. ಶ್ರೀಕೃಷ್ಣನ ನಾಮಸ್ಮರಣೆಯೇ ಭಕ್ತಿ. ಹರಿ ವಿಷಯಗಳ ವೈಭವೀಕರಣಕ್ಕಾಗಿ ಜೀವನ. ಅದನ್ನು ನಿಲ್ಲಿಸಿದರೆ ನಂತರ ಜೀವನ ಏಕೆ ಸಾಗಿಸಬೇಕು? ಹರಿ ಭಜನೆಯೊಂದಿಗಿನ ಶಾರೀರಿಕ ಅನಾರೋಗ್ಯವು ಹರಿ ಭಜನಾ ಇಲ್ಲದ ದೈಹಿಕ ಸದೃಢತೆಗೆ ಆದ್ಯತೆ ನೀಡುತ್ತದೆ. ಭೂಮಿಯ ಮೇಲಿನ ನಮ್ಮ ಜೀವಿತಾವಧಿ ಚಿಕ್ಕದಾಗಿದೆ. ಹರಿ ಕುರಿತು ನಿರಂತರ ಪ್ರವಚನಗಳೊಂದಿಗೆ ದೇಹ ಸವಿದರೆ ನಮ್ಮ ಜೀವನ ಯಶಸ್ಸಿನ ಕಿರೀಟವನ್ನು ಅಲಂಕರಿಸುತ್ತದೆ. ನಾವು ಭೂಮಿಯ ಮೇಲೆ ಇಲ್ಲಿರುವುದು ಮರ ಮತ್ತು ಕಲ್ಲಿನಿಂದ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಲು, ಕುಶಲ ಕರ್ಮಿಗಳಾಗಿ ಕೆಲಸ ಮಾಡಲು ಅಲ್ಲ, ಆದರೆ ಶ್ರೀ ಚೈತನ್ಯನ ಬೋಧನೆಗಳಿಗೆ ಸಂದೇಶ ವಾಹಕರಾಗಿ ಕೆಲಸ ಮಾಡಲು. ಒಬ್ಬ ಸೈಕೋಫಾಂಟ್ ಗುರು ಅಥವಾ ಬೋಧಕನಲ್ಲ. ಜೀವಿಗಳ ಪ್ರತಿಕೂಲ ಆಸೆಗಳನ್ನು ಪರಿವರ್ತಿಸುವುದು ಕರುಣಾಮಯಿಗಳ ಪರಮ ಕರ್ತವ್ಯವಾಗಿದೆ. ಮಹಾಮಾಯೆಯ ಭದ್ರಕೋಟೆಯಿಂದ ಒಬ್ಬ ವ್ಯಕ್ತಿಯನ್ನು ರಕ್ಷಿಸುವುದು ಅಸಂಖ್ಯಾತ ಆಸ್ಪತ್ರೆಗಳನ್ನು ತೆರೆಯುವುದಕ್ಕಿಂತಲೂ ಶ್ರೇಷ್ಠವಾದ ಉಪಕಾರದ ಕಾರ್ಯ. ನಾವು ದೇವರಿಗೆ ಬದ್ಧರಾಗದ ಹೊರತು ಜಾತ್ಯತೀತತೆ ನಮ್ಮನ್ನು ಬಿಡುವುದಿಲ್ಲ. ಇತರರ ದೌರ್ಬಲ್ಯಗಳನ್ನು ಇಣುಕುವ ಬದಲು ನಿಮ್ಮ ಒಳಗೆ ನೋಡಿ ತಿದ್ದುಪಡಿ ಮಾಡಿ. ಭಗವಂತನಲ್ಲಿ ವಿಮುಖನಾದ ಪರೀಕ್ಷೆಗಳು ಮತ್ತು ಕ್ಲೇಶಗಳಿಂದ ತುಂಬಿರುವ ಈ ಮಾಯಾ ಜಗತ್ತಿನಲ್ಲಿ ಹರಿವಚನೆಗೆ ತಾಳ್ಮೆ, ವಿನಯ ಮತ್ತು ಇತರರನ್ನು ಗೌರವಿಸುವುದು ಮಾತ್ರ ನಮ್ಮ ಸ್ನೇಹಿತರು. ಗೌರವ ಸುಂದರನಾದ ಭಗವಂತನು ತನ್ನ ಭಕ್ತರನ್ನು ಪರೀಕ್ಷಿಸಲು ಹಲವಾರು ಕಷ್ಟಗಳನ್ನು ಮತ್ತು ತಾಳ್ಮೆ ಮತ್ತು ಮನಸ್ಸಿನ ಶಕ್ತಿ ಪರೀಕ್ಷಿಸಲು ಸಹಚರರನ್ನು ಕೊಡುತ್ತಾನೆ. ಯಶಸ್ಸು ಅವರವರ ಅದೃಷ್ಟವನ್ನು ಅವಲಂಬಿಸಿರುತ್ತದೆ. ಇತರರ ದೋಷಗಳು ನಿಮ್ಮನ್ನು ದಾರಿ ತಪ್ಪಿಸಿದಾಗ ಮತ್ತು ಮೋಸಗೊಳಿಸಿದಾಗ ತಾಳ್ಮೆಯಿಂದಿರಿ. ಆತ್ಮಾವಲೋಕನ ಮಾಡಿ ನಿಮ್ಮಲ್ಲಿ ದೋಷಗಳನ್ನು ಕಂಡುಕೊಳ್ಳಿ. ನಿಮಗೆ ನೀವು ಹಾನಿ ಮಾಡದ ಹೊರತು ಇತರರು ನಿಮಗೆ ಹಾನಿ ಮಾಡಲಾರರು ಎಂದು ತಿಳಿಯಿರಿ. ಗೌಡಿಯ ಮಠದ ಪ್ರತಿಯೊಬ್ಬ ನಿಸ್ವಾರ್ಥ ಕೋಮಲ ಹೃದಯದ ವ್ಯಕ್ತಿಗಳು ಈ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಕಾರ್ಪಸ್ನ ಪೋಷಣೆಗಾಗಿ 100 ಗ್ಯಾಲನ್ ರಕ್ತ ಎರಡನ್ನೂ ಚೆಲ್ಲಲು ಸಿದ್ಧರಾಗಿರಿ ಎಂದು ಹಾರೈಸುತ್ತೇನೆ. ಜನರ ಶುದ್ಧವಾಗದ ಹೊರತು ಯಾರು ಸಹಾಯ ಮಾಡಲಾರರು ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿ, ನಾವು ಇವಾಗ ಎಷ್ಟು ದಾನ ಧರ್ಮಗಳನ್ನ ಮಾಡ್ಬೇಕು ಅಂತ ಅನ್ಕೊಂತಾ ಇದೀವಿ ಅಲ್ವಾ. ಆದ್ರೆ ಅದರಿಂದ ಅವ್ರು ಬರೀ ಅದನ್ನ ಉಪಯೋಗಿಸ್ಕೊಂಡು ತಿಂದು ಮಲ್ಕೊಂಡು ಅವರು ದಪ್ಪ ಆಗ್ತಾರೆ ಹೊರತು ಅವರು ಭಗವಂತನ ನಾಮಸ್ಮರಣೆ ಮಾಡಿ ಭಕ್ತಿ ಮಾರ್ಗಕ್ಕೆ ಬರ್ಬೇಕು ಅಂತ ಅವರು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ನೋಡಿ ಎಂತಹ ನಮ್ಗೆ
ಏನು ಉದಾಹರಣೆನ ಒಂದು ಕೊಡ್ತಾ ಇದ್ದಾರೆ ಅಂತಂದ್ರೆ, ಇವಾಗ ನೋಡಿ ಕಣ್ಣಿನ ದಾನವನ್ನ ನೇತ್ರದಾನ ಮಾಡಿದ್ರು ಸಹ ಅಂತಹ ನೇತ್ರವನ್ನ ಪಡ್ಕೊಂಡು ಅವರು ಆ ನೇತ್ರಗಳಿಂದ ಏನನ್ನ ಮಾಡ್ಬೇಕು, ಭಗವಂತನನ್ನ ನೋಡ್ಬೇಕು ಅಲ್ವಾ. ಅದನ್ನ ಮಾಡ್ದಲೇ ಅವರು ಆ ಕೆಟ್ಟ ಕೆಟ್ಟ ದೃಶ್ಯಗಳನ್ನ ಅವರು ನೋಡ್ತಾರೆ, ಆ ಚಲನಚಿತ್ರಗಳನ್ನೇ ಆಗ್ಲಿ ಅಥವಾ ಬ್ಲೂ ಮೂವೀಸ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವ್ ಇಲ್ಲಿ ಏನನ್ನ ನೋಡ್ತಾ ಇದೀವಿ ಅಂತಂದ್ರೆ, ಆ ಭಕ್ತಿ ಬಾಗ್ ಬಜಾರ್ ಗೌಡಿಯ ಮಠದಲ್ಲಿರುವ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಕೊಠಡಿಯನ್ನ ನಾವು ನೋಡ್ತಾ ಇದೀವಿ. ಸೊ ಶೀಲ ಪ್ರಭುಪಾದ ಅವರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಸಮಾಧಿ ಅದು ಚೈತನ್ಯ ಮಠ ಮಾಯಾಪುರದಲ್ಲಿದೆ. ಸೊ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ್ ಕಿ ಜೈ. ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರಬೇಡಿ. ಮುಂದಿನ ವಾರ ಮತ್ತೆ ಇನ್ನೊಬ್ರು ಆಚಾರ್ಯರ ಜೊತೆಗೆ ನಾವು ಮತ್ತೆ ಭೇಟಿಯಾಗೋಣಂತೆ. ಶೀಲ ಪ್ರಭುಪಾದರ ಜೀವನ ಚರಿತ್ರೆಯನ್ನು ನಾವು ಕೊನೆಯದಾಗಿ ನಾವು ತಿಳ್ಕೊಳ್ಳೋಣಂತೆ. ಸೊ ಅದೇ ಇವಾಗ ನಾನು ಮತ್ತೆ ನೆಕ್ಸ್ಟ್ ವಾರದಲ್ಲಿ ಬೇರೆ